ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಯಾರಿಗಾದ್ರೂ ನೆನಪಿದ್ಯಾ ನಾವು ನಿನ್ನೆ 4ನೇ ಅಧ್ಯಾಯದಲ್ಲಿ ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಯಾರಿಗಾದ್ರೂ ನೆನಪಿದ್ಯಾ? ನಾವ್ ಏನ್ ಕಲ್ತ್ವಿ ನಿನ್ನೆ? ಯಾವ್ದ್ರ ಬಗ್ಗೆ ಕಲ್ತ್ವಿ ನಾವು ನಿನ್ನೆ? ಜ್ಞಾನ ಯೋಗ. ಜ್ಞಾನ ಯೋಗ. ಸೊ ಜ್ಞಾನ ಯೋಗದಲ್ಲಿ ನಾವ್ ಏನ್ ಮುಖ್ಯವಾಗಿ ಕಲ್ತ್ವಿ? ಭಗವದ್ಗೀತೆನ ಫಸ್ಟ್ ಯಾರಿಗೆ ಹೇಳಿದ್ದು ಅಂತ. ಹರಿ ಬೋಲ್, ವೆರಿ ನೈಸ್. ಭಗವದ್ಗೀತೆ ಫಸ್ಟ್ ಯಾರಿಗೆ ಹೇಳಿದ್ರು? ಸೂರ್ಯದೇವ್. ಸೂರ್ಯದೇವನಿಗೆ ಹೇಳಿದ್ರು. ಆಮೇಲೆ ಸೊ ಇದು ಅರ್ಜುನನಿಗೆ ಹೇಳಕ್ ಮುಂಚೆ ಸೂರ್ಯದೇವನಿಗೆ 1,000,000 ಇಯರ್ಸ್, 1,000,000 ಅಲ್ಲ, ಮಿಲಿಯನ್ಸ್ ಆಫ್ ಇಯರ್ಸ್ ಮುಂಚೆ ಹೇಳಿದ್ದು ಅಲ್ವಾ? ಸೊ ಹಾಗೆ ಅಂದ್ರೆ ನಾವು ಕೃಷ್ಣನ ಗುಣಗಳ ಬಗ್ಗೆ ಕಲ್ತ್ಕೊಂಡ್ವಿ. ಅವನ ದೇಹ ಹೇಗಿದೆ, ನಮ್ಮ ದೇಹ ಹೇಗಿದೆ, ಅವನ್ ಹೇಗ್ ಜನ್ಮ ಪಡಿತಾನೆ, ನಾವ್ ಹೇಗ್ ಜನ್ಮ ಪಡಿತೀವಿ, ಅವನ್ ಯಾವ್ದಕ್ಕೋಸ್ಕರ ಅವತಾರ ತಾಳ್ತಾನೆ ಅಲ್ವಾ? ನಾವು ಕರ್ಮ ಫಲಗಳಿಂದ ನಾವು ಜನ್ಮ ಎತ್ತಿ ಎತ್ತಿ ಬರ್ಬೇಕು. ಆದ್ರೆ ಕೃಷ್ಣ ಧರ್ಮ ಸ್ಥಾಪನೆ ಮಾಡಕ್ಕೋಸ್ಕರ, ಭಕ್ತರನ್ನ ರಕ್ಷಿಸಕ್ಕೋಸ್ಕರ, ಏನೋ ರಾಕ್ಷಸರನ್ನ ಸಾಯಿಸೋದಕ್ಕೋಸ್ಕರ ಜನ್ಮ ಚಾಳಿ ಬರ್ತಾನೆ. ಸೊ ಇದನ್ನ ನಾವು ಕಲ್ತ್ವಿ. ಸೊ ಈ ಯೋಗ ಇವತ್ತು ಮಾಡೋದು ಕರ್ಮ ಸನ್ಯಾಸ ಯೋಗ. ಸೊ ಕರ್ಮ ಸನ್ಯಾಸ ಯೋಗ, ಇದ್ರಲ್ಲಿ ಕೃಷ್ಣ ಇನ್ನಷ್ಟು ನಮಗೆ ಕರ್ಮದ ಬಗ್ಗೆ ಹೇಳ್ಕೊಡ್ತಾನೆ, ಆಯ್ತಾ? ಸೊ ನಾವೀಗಾಗ್ಲೇ ತುಂಬಾ ಕಲ್ತಿದೀವಿ, ಆದ್ರೆ ಇನ್ನಷ್ಟು ಹೇಳ್ಕೊಡ್ತಾನೆ ಕೃಷ್ಣ. ಅದ್ ಏನೇನು ಅಂತ ಈಗ ನೋಡೋಣ ನಾವು. ಅರ್ಜುನ ಉವಾಚ ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಚಾಂಶಸಿ ಯಚ್ಛ್ರೇಯಾಯ ತಯೋರೇಕಂ ತನ್ಮೇ ಬ್ರೂಹೀನ್ ಸುನಿಶ್ಚಿತಂ. ಸೊ ಇದ್ರಲ್ಲಿ ಅರ್ಜುನ ಕೇಳ್ತಿದ್ದಾನೆ, ಅಲ್ಲ ಕೃಷ್ಣ, ನೀನು ಇಷ್ಟೊತ್ತು ಎಲ್ಲ ಬಿಟ್ಟು ಏನೋ ಕೆಲ್ಸ ಬಿಟ್ಟು ಎಲ್ಲ ಬಿಟ್ಟು ಇದು ಮಾಡು ಅಂತ ಹೇಳಿದ್ದೆ, ಆ ಭಕ್ತಿಯಿಂದ ಕೆಲಸ ಮಾಡು ಅಂತ ಹೇಳಿದ್ದೆ. ಇವಾಗ ಕೆಲವೊಂದ್ಸರಿ ನಿನ್ ಕೆಲ್ಸ ಬಿಡು, ದೇವರಲ್ಲಿ ಮಗ್ನನಾಗು ಅಂತ ಹೇಳ್ತೀಯಾ. ಕೆಲವೊಂದ್ಸತಿ ಕೆಲ್ಸ ಮಾಡ್ಬೇಕು, ಕೆಲ್ಸ ಮಾಡದೇ ಇರಬಾರ್ದು, ನಿನ್ ಕರ್ಮ ನೀನ್ ಮಾಡ್ಲೇಬೇಕು ಅಂತ ಹೇಳ್ತೀಯಾ. ನಾನು ಏನ್ ಮಾಡ್ಬೇಕಾಗಿದ್ರೆ ಅಂತ ಕೇಳ್ತಾನೆ. ಇಲ್ಲಿ ಹೇಳ್ತಿದ್ದಾನೆ ನೋಡಿ. ಅರ್ಜುನನು ಕೇಳಿದನು, ಹೇ ಕೃಷ್ಣ, ಮೊದಲು ನೀನು ಕರ್ಮವನ್ನು ಬಿಡಬೇಕೆಂದು ಹೇಳುತ್ತೀಯಾ, ಅನಂತರ ನೀನು ಭಕ್ತಿಪೂರ್ವಕ ಕರ್ಮವನ್ನು ಮಾಡಬೇಕೆಂದು ಹೇಳುತ್ತೀಯಾ. ಇವೆರಡರಲ್ಲಿ ಯಾವುದು ಹೆಚ್ಚು ಶ್ರೇಯಸ್ಕರ ಎಂದು ನೀನು ಖಚಿತವಾಗಿ ಹೇಳುವೆಯಾ ಅಂತ ಕೇಳ್ತಾನೆ ಅಲ್ವಾ? ಫಸ್ಟ್ ಏನ್ ಹೇಳ್ತಿದ್ದಾನೆ ಕೃಷ್ಣ? ನಿಮ್ಮ ಕರ್ಮ ಫಲಗಳಿಂದ ನಮ್ಗೆ ಹುಟ್ಟು ಸಾವು ಬರುತ್ತೆ, ಕಷ್ಟ ಬರುತ್ತೆ, ಸುಖ ಬರುತ್ತೆ. ಸೊ ಕರ್ಮ ಮಾಡಬಾರ್ದು ಅಂತ ಹೇಳ್ತಾನೆ. ಅದಾದ್ಮೇಲೆ ಕೃಷ್ಣ ಏನ್ ಹೇಳ್ತಾನೆ? ಏನೇ ಕರ್ಮ ಮಾಡಿದ್ರು ಕೃಷ್ಣಂಗೆ ಅರ್ಪಿಸಿ ಮಾಡ್ಬೇಕು, ಅಂದ್ರೆ ಭಕ್ತಿ ಪೂರ್ವಕವಾಗಿರೋ ಕರ್ಮ ಮಾಡ್ಬೇಕು ಅಂತ ಹೇಳ್ತಾನೆ ಅಲ್ವಾ? ಸೊ ಇಲ್ಲಿ ಅರ್ಜುನನಿಗೆ ಅರ್ಥ ಆಗ್ತಾ ಇಲ್ಲ, ಕನ್ಫ್ಯೂಷನ್ ಆಗ್ತಾ ಇದೆ. ಕರ್ಮ ಮಾಡು ಅಂತ ಹೇಳ್ತಾನೆ, ಕರ್ಮ ಮಾಡಬೇಡ ಅಂತ ಹೇಳ್ತಾನೆ, ನಾನು ಏನ್ ಮಾಡ್ಬೇಕು ಅಲ್ವಾ? ಸೊ ಈ ಡೌಟ್ ಇದೆ ಅರ್ಜುನನ್ಗೆ. ಅವ್ನು ಕ್ಲಿಯರ್ ಆಗಿ ಕೇಳ್ತಾ ಇದ್ದಾನೆ. ಸೊ ಯಾವುದು ಉತ್ತಮ, ಕರ್ಮ ಸನ್ಯಾಸ ಅಥವಾ ಕರ್ಮ ಯೋಗ? ಸೊ ಕರ್ಮನ ಬಿಡೋದು ಕರ್ಮ ಸನ್ಯಾಸ ಅಂತ ಹೇಳ್ತಾರೆ. ಸನ್ಯಾಸ ಅಂದ್ರೆ ತ್ಯಜಿಸೋದು ಅಲ್ವಾ? ಸೊ ಕರ್ಮ ಸನ್ಯಾಸ ಅಂದ್ರೆ ನಾವು ಕರ್ಮ ಮಾಡ್ದೆ ಸುಮ್ನೆ ಕೂತ್ ಬಿಡೋದು ಒಂದ್ ಜಾಗದಲ್ಲಿ. ಅಥವಾ ಈ ತರ ನೋಡ್ಬೋದು ನೀವು, ಹಿಮಾಲಯಾಸ್ಗೆ ಹೋಗಿ ಕೂಡ್ತಾರೆ ಕೆಲವರು ಅಲ್ವಾ, ತಪಸ್ ಮಾಡ್ತಾರೆ, ಏನು ಮಾಡಲ್ಲ ಬೇರೆ ಕೆಲ್ಸಗಳನ್ನ ಅಲ್ವಾ, ಎಲ್ಲ ಬಿಟ್ಟು ಹೋಗಿರ್ತಾರಲ್ಲಿ, ತಪಸ್ ಮಾಡ್ತಾರೆ, ಇನ್ನೇನೋ ಮಾಡ್ತಾರೆ ಅಲ್ವಾ. ಹಾಗೆ ಕೆಲವರು ಅರಣ್ಯಕ್ಕೆ ಹೋಗ್ತಾರೆ, ಇನ್ ಕೆಲವರು
ಬರೀ ಮೆಡಿಟೇಷನ್ ಮಾಡ್ತಾರೆ, ಡೋರ್ ಕ್ಲೋಸ್ ಮಾಡ್ಕೊಂಡು ಬರೀ ಇಡೀ ದಿನ ಮೆಡಿಟೇಷನ್ ಮಾಡ್ತಾರೆ ಅಲ್ವಾ. ಸೊ ಇದು ಕರ್ಮ ಸನ್ಯಾಸ, ಏನು ಕರ್ಮ ಬಿಟ್ಟು ಮಾಡೋದು ಅಲ್ವಾ. ಅವರು ಮೆಡಿಟೇಷನ್ ದೇವ್ರ ಮೇಲೆ ಮಾಡಲ್ಲ, ಬರೀ ಏನೋ ಉಸಿರಿನ ಮೇಲೆ ಮಾಡ್ತಾರೆ, ಯಾವುದೋ ಒಂದು ಬೆಳಕಿನ ಮೇಲೆ ಮಾಡ್ತಾರೆ ಅಲ್ವಾ, ಕತ್ಲೆ ರೂಮಲ್ಲಿ ಮಾಡ್ತಾರೆ. ಸೊ ಅಲ್ಲಿ ದೇವ್ರು ಎಲ್ಲಿದ್ದಾರೆ ಅಲ್ವಾ. ಸೊ ಅದು ಕರ್ಮ ಸನ್ಯಾಸ, ಕರ್ಮನ ಬಿಡೋದು. ಕರ್ಮ ಯೋಗ ಅಂದ್ರೆ ಕೆಲಸ ಮಾಡೋದು, ಯಾರಿಗೋಸ್ಕರ? ದೇವ್ರಿಗೋಸ್ಕರ ಅಲ್ವಾ. ಸೊ ಈಗ ನಾವು ಆಫೀಸ್ಗೆ ಹೋದ್ರೆ ನನಗೆ ದುಡ್ಡು ಸಂಬಳ ಬರ್ತಾ ಇದೆ, ಕೃಷ್ಣನ್ಗೋಸ್ಕರ ಸಂಬಳ ಬರ್ತಾ ಇದೆ ಅಲ್ವಾ. ಆ ದುಡ್ಡಿಂದ ನಾನು ಕೃಷ್ಣನ್ಗೋಸ್ಕರ ಮಾಡ್ತೀನಿ, ಆ ದುಡ್ಡಿಂದ ನಾನು ಅಕ್ಕಿ ಬೇಳೆ ಎಲ್ಲ ತರ್ತೀನಿ, ಆ ಅಕ್ಕಿ ಬೇಳೆನ ನಾನು ಕೃಷ್ಣನ್ಗೋಸ್ಕರ ಅಡುಗೆ ಮಾಡ್ತೀನಿ, ಅಡುಗೆ ಮಾಡಿರೋದನ್ನ ಕೃಷ್ಣನ್ಗೋಸ್ಕರ ನೈವೇದ್ಯ ಮಾಡ್ತೀನಿ, ಅವನ್ ತಿಂದ ಮೇಲೆ ಅದನ್ನ ನಾನು ಪ್ರಸಾದ ಅಂತ ಸ್ವೀಕಾರ ಮಾಡ್ತೀನಿ. ಇದು ಕರ್ಮಯೋಗ. ನಾವು ಕರ್ಮನ್ ಬಿಡಲ್ಲ, ಕರ್ಮ ಮಾಡ್ತೀವಿ, ಆದ್ರೆ ಕೃಷ್ಣನ್ಗೋಸ್ಕರ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ, ಭಕ್ತಿಪೂರ್ವಕ ಕರ್ಮ. ಇಲ್ಲಿ ನೋಡ್ಬೋದು ನಾವು ಫೋಟೋದಲ್ಲಿ ನೋಡ್ಬೋದಲ್ವಾ. ಸೊ ಇವ್ರು ಏನ್ ಮಾಡ್ತಿದ್ದಾರೆ, ಬುಕ್ಸ್ ಹಂಚ್ತಾ ಇದಾರೆ ಅಲ್ಲ, ಪ್ರಭುಪಾದ ಅವ್ರ ಬುಕ್ಸ್, ಭಾಗವತಂ, ಭಗವದ್ಗೀತಾ, ಆ ಚೈತನ್ಯ ಚರಿತಾಮೃತಂ, ಎಷ್ಟೊಂದು ಶಾಸ್ತ್ರಗಳು ಬರ್ದಿದ್ದಾರೆ ಪ್ರಭುಪಾದ್, ಆ ಬುಕ್ಸ್ನೆಲ್ಲ ಹಂಚ್ತಿದ್ದಾರೆ. ಅಂದ್ರೆ ಅವರು ಆಚೆ ಹೋಗಿ ದಣ್ಕೊಂಡ್ ಕೆಲಸ ಮಾಡ್ತಾ ಇದ್ದಾರೆ, ಆದ್ರೆ ಕೃಷ್ಣನ್ಗೋಸ್ಕರ ಮಾಡ್ತಾ ಇದ್ದಾರೆ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ನಾವೇನೇ ಮಾಡಿದ್ರು ಸಹ ಕೃಷ್ಣನ್ಗೋಸ್ಕರ ಮಾಡಬೇಕು, ಆವಾಗ ನಮಗೆ ಫಲ ಸಿಗಲ್ಲ, ಕೃಷ್ಣ ಫಲ ತಗೋತಾನೆ, ಮತ್ತೆ ನಮಗೆ ಮೋಕ್ಷ ಸಿಗುತ್ತೆ. ಇದೇ ಮೋಕ್ಷ ಮಾರ್ಗ. ಅನುಮಾನವನ್ನು ತಿಳಿಗೊಳಿಸುವುದು. ಸೊ ಇಲ್ಲಿ ಕೃಷ್ಣ ಹೇಳ್ತಾನೆ, ಅವನ್ ಕೇಳ್ತಾನಲ್ಲ, ಅರ್ಜುನ ಪ್ರಶ್ನೆ ಕೇಳ್ತಾನೆ, ಇಲ್ಲಿ ಕೃಷ್ಣ ಉತ್ತರ ಹೇಳ್ತಾನೆ. ಶ್ರೀ ಭಗವಾನುವಾಚ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸ ಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗ ವಿಶಿಷ್ಯತೆ. ಸೊ ಈಗ ಇಲ್ಲಿ ಹೇಳ್ತಿದ್ದಾನೆ, ದೇವೋತ್ತಮ ಪರಮ ಪುರುಷ ಹೀಗೆ ಉತ್ತರಿಸುತ್ತಾನೆ, ಕರ್ಮ ಸನ್ಯಾಸ ಮತ್ತು ಭಕ್ತಿ ಸೇವಾ ಕರ್ಮ ಎರಡೂ ಮುಕ್ತಿ ಪಥಕ್ಕೆ ಕೊಂಡೊಯ್ಯುತ್ತವೆ. ಆದರೆ ಇವೆರಡರಲ್ಲಿ ಭಕ್ತಿ ಸೇವಾ ಕರ್ಮವು ಕರ್ಮ ಸನ್ಯಾಸಕ್ಕಿಂತ ಉತ್ತಮ. ಸೊ ಇಲ್ಲಿ ಏನ್ ಕೃಷ್ಣ ಹೇಳ್ತಿದ್ದಾನೆ, ಕೆಲ್ಸ ಬಿಟ್ಟು ನಾವು ಹಿಮಾಲಯಸ್ಗೆ ಹೋಗಿ ತಪಸ್ ಮಾಡೋದು ಕೂಡ ನಮಗ್ ಮೋಕ್ಷ ಮಾರ್ಗ, ಅಂದ್ರೆ ಮೋಕ್ಷ ಮಾರ್ಗಕ್ಕೆ ತಗೊಂಡೋಗುತ್ತೆ, ಮುಕ್ತಿ ಕೊಡುತ್ತೆ. ಆದ್ರೆ ಎರಡು ಕಂಪೇರ್ ಮಾಡಿದ್ರೆ ಕರ್ಮ ಸನ್ಯಾಸ ಅತ್ಯುತ್ತಮ ಅಂತ ಹೇಳ್ತಿದ್ದಾನೆ. ಯಾಕೆ? ಕರ್ಮ ಭಕ್ತಿ ಪೂರ್ವಕ ಮಾಡೋ ಕರ್ಮ, ಭಕ್ತಿ ಸೇವೆ ಅತ್ಯುತ್ತಮ ಅಂತ ಹೇಳ್ತಿದ್ದಾನೆ ಕರ್ಮ ಸನ್ಯಾಸಕ್ಕಿಂತ. ಯಾಕೆ ಕರ್ಮ ಸನ್ಯಾಸ ಎಲ್ರಿಗೂ ಆಗಲ್ಲ ಅಂತ ಹೇಳಿದ್ರೆ, ಅದು ತುಂಬಾ ಕಷ್ಟ. ಈಗ ನಾವಿರೋ ಕೆಲಸ ಬಿಟ್ಟು ಹಿಮಾಲಯಸ್ಗೆ ಹೋಗಕ್ಕೂ ಆಗಲ್ಲ, ದಿನ ಪೂರ್ತಿ ಯಾವುದೋ ಕತ್ಲೆ ರೂಮಲ್ಲಿ ಕುತ್ಕೊಂಡು ಮೆಡಿಟೇಷನ್ ಮಾಡೋದಕ್ಕೂ ಆಗಲ್ಲ, ಏನೂ ಮಾಡ್ದಿರ ನಾನು ಸುಮ್ಮನೆ ಕೂರ್ತೀನಿ ಅನ್ನೋದಕ್ಕೂ ಆಗಲ್ಲ. ನಮಗೆ ಯೋಚನೆಗಳು ಬರ್ತಾ ಹೋಗುತ್ತೆ ಅಲ್ವಾ, ಮೈಂಡಲ್ಲಿ ಬೇರೆ ಬೇರೆ ಯೋಚನೆಗಳು ಬರ್ತಾ ಹೋಗುತ್ತೆ, ಅದು ಕೆಟ್ಟ ಯೋಚನೆ ಆಗಿರ್ಬೋದು, ಒಳ್ಳೆ ಯೋಚನೆ ಆಗಿರ್ಬೋದು ಅಲ್ವಾ. ಸೊ ಆ ಯೋಚನೆಯಿಂದ ನಾವು ಬೀಳ್ತೀವಿ ಕೆಳಗೆ, ಡೆಫಿನೆಟ್ಲಿ. ಸೊ ನಾವು ಕರ್ಮ ಸನ್ಯಾಸ ಮಾಡಕ್ಕಂತೂ ಸಾಧ್ಯ ಇಲ್ಲ. ಅದು ಈ ಕಲಿಯುಗದಲ್ಲಿ, ಈ ಇಂಟರ್ನೆಟ್ ಯುಗದಲ್ಲಿ ಕರ್ಮ ಸನ್ಯಾಸ ಮಾಡಕ್ ಸಾಧ್ಯನೇ ಇಲ್ಲ ಅಲ್ವಾ. ಅದಕ್ಕೆ ಸೊ ಕೃಷ್ಣ ಹೇಳ್ತಿದ್ದಾನೆ, ಕರ್ಮ ಸನ್ಯಾಸಕ್ಕಿಂತ ಅತ್ಯುತ್ತಮ ಭಕ್ತಿ ಸೇವೆ ಮಾಡಿ. ನಿಮ್ಮ ಕರ್ಮಗಳನ್ನ ನೀವು ಬಿಡಕ್ ಹೋಗ್ಬೇಡಿ, ಎಲ್ಲಾ ಕರ್ಮನೂ ಮಾಡಿ, ಆದ್ರೆ ಕೃಷ್ಣನ್ಗೋಸ್ಕರ ಮಾಡಿ, ನನಗ್ ಭಕ್ತಿಯಿಂದ ಅರ್ಪಿಸಿ ನೀವೇನೇ ಮಾಡಿದ್ರು ಅಂತ ಕೃಷ್ಣ ಹೇಳ್ತಿದ್ದಾನೆ. ಇವಾಗ ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆ, ಮಾನವ ಸೇವೆಯು ಮಾಧವ ಸೇವೆಗೆ ಸಮಾನವೇ? ಮಾಧವ ಅಂದ್ರೆ ಕೃಷ್ಣ, ಮಾನವ ಅಂದ್ರೆ ನಾವು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೌದು ಮಾತಾಜಿ, ಯಾಕಂದ್ರೆ ಮಾನವನ ಪ್ರತಿ ಹೃದಯದಲ್ಲೂ ಮಾಧವನೇ ಇರ್ತಾನೆ ಅಲ್ವಾ. ಅವನ ಹೆಸರಲ್ಲಿ ಅವನಿಗೆ ಸೇವೆ ಮಾಡ ಮಾನವರಿಗೆ ಸೇವೆ ಮಾಡಿದ್ರೆ ಅದು ಮಾಧವನಿಗೆ ಸೇರುತ್ತೆ. ಓಕೆ, ಬೇರೆ ಯಾರಾದ್ರೂ ಏನಾದ್ರೂ ಬೇರೆ ಉತ್ತರ ಇದೆಯಾ? ಮಾನವ ಸೇವೆ ಮಾಧವ ಸೇವೆ ಎರಡು ಒಂದೇನಾ? ಚರ್ಚೆ ಮಾಡಿ, ದಯವಿಟ್ಟು ಪಾರ್ಟಿಸಿಪೇಟ್ ಮಾಡಿ ಕ್ಲಾಸಲ್ಲಿ. ಇಲ್ಲಾಂದ್ರೆ ನನಗೆ ಗೊತ್ತಾಗಲ್ಲ ನೀವು ಇದ್ದೀರಾ ಕ್ಲಾಸಲ್ಲಿ ಇಲ್ವಾ, ಅರ್ಥ ಆಗ್ತಾ ಇದೆಯಾ ಅಂತ ನನಗೇನು ಗೊತ್ತಾಗಲ್ಲ. ಏನನ್ಸುತ್ತೆ ನಿಮ್ಗೆ, ಮಾಧವ ಸೇವೆ ಮಾನವ ಸೇವೆ ಒಂದೇನಾ? ಎಸ್, ಹರೇ ಕೃಷ್ಣ. ಓಕೆ, ಸೊ ಆಗ್ಲೇ ಮಾತಾಜಿ ಹೇಳ್ದ ಹಾಗೆ ಮಾನವ ಸೇವೆ ಮಾಧವ ಸೇವೆ ಒಂದೇನಾ ಅಲ್ವಾ? ಸೊ ಮಾತಾಜಿ ಹೇಳಿದ್ರು ಎಲ್ಲರ
ನೀವೇನ್ ಹೇಳಿದ್ ಮಾತಾಜಿ, ಎಲ್ಲರಲ್ಲೂ ಕೃಷ್ಣ ಇರ್ತಾನೆ, ಅದಕ್ಕೆ ಕೃಷ್ಣ ಮಾ ನಾವು ಜನಸೇವೆ ಮಾಡಿದ್ರೆ ಅದು ಕೃಷ್ಣ ಸೇವೆ ಅಂತ ಹೇಳಿದ್ರಿ ಅಲ್ಲ. ಹೌದು. ಓಕೆ, ನಾವಿಲ್ಲಿ ನೋಡೋಣಂತೆ. ಈ ಒಂದ್ ಕತೆ ನಮ್ಗೆ ಕ್ಲಿಯರ್ ಆಗಿ ಉತ್ತರ ಕೊಡುತ್ತೆ. ಒಂದ್ ಕತೆ ಇದೆ ಇಲ್ಲಿ. ಸೊ ಒಂದ್ ರಾಜ ಇದ್ದ, ನೃಗ ಅಂತ ಅವನ ಹೆಸರು, ನೃಗರಾಜ. ಆಯ್ತಾ. ಸೊ ತುಂಬಾ ಒಳ್ಳೆ ರಾಜ, ತುಂಬಾ ಸೇವೆ ಮಾಡ್ತಾ ಇದ್ದ ಎಲ್ರಿಗೂ, ಪ್ರಜೆಗಳಿಗೆ ಎಲ್ಲ ಯಾವಾಗ್ಲೂ ಒಳ್ಳೇದ್ ಮಾಡ್ತಾ ಇದ್ದ. ಏನೋ ಎಲ್ಲರನ್ನೂ ಏನಂತಾರೆ, ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದ. ಬಡವರಿದ್ರೆ ಹಣ ಸಹಾಯ ಮಾಡ್ತಾ ಇದ್ದ ಅಲ್ವಾ. ಬ್ರಾಹ್ಮಣರಿದ್ರೆ ಅವ್ರಿಗೆ ಅದು ಇದು ಏನಾದ್ರು ಕೊಡ್ತಾನೆ ಇದ್ದ, ಹಸುಗಳನ್ನ ಕೊಡ್ತಾ ಇದ್ದ. ಆ ತರ ತುಂಬಾ ಸೇವೆ ಮಾಡ್ತಾ ಇದ್ದ. ಮಾನವ ಸೇವೆ ಅಲ್ವಾ, ಇದೆಲ್ಲ ಮಾನವ ಸೇವೆ. ಸೊ ಇದೆಲ್ಲ ಪುಣ್ಯದ ಇದ್ರಲ್ಲಿ ಬರುತ್ತೆ ಅಲ್ವಾ, ಪುಣ್ಯದ ಒಂದು ಕ್ಯಾಟಗರಿಯಲ್ಲಿ ಬರುತ್ತೆ. 2 ಕ್ಯಾಟಗರಿ ಇದೆಯಲ್ಲ, ಒಂದು ಪುಣ್ಯ, ಒಂದು ಪಾಪ ಅಲ್ವಾ. ನಾವು ಮಾಡಿದ್ರೆ ಕೆಟ್ಟ ಕೆಲಸ ಮಾಡ್ತೀವಿ, ಇಲ್ಲ ಒಳ್ಳೆ ಕೆಲಸ ಮಾಡ್ತೀವಿ. ಸೊ ಒಳ್ಳೆ ಕೆಲಸನ ಪುಣ್ಯ ಅಂತ ಕರಿತೀವಿ, ಕೆಟ್ಟ ಕೆಲಸನ ಪಾಪ ಅಂತ ಕರಿತೀವಿ ಅಲ್ವಾ. ಸೊ ಇವಾಗ ಅವ್ನು ಬರೀ ಪುಣ್ಯದ ಕೆಲಸ ಮಾಡ್ತಾ ಇದ್ದ ತುಂಬಾ. ಒಂದ್ಸರ್ತಿ ಏನಾಯ್ತು, ಅವನು ಯಾವ್ದೋ ಒಂದು ಯಜ್ಞ ಮಾಡ್ಬೇಕು ಅಂತ ಹೊರಟ, ಯಜ್ಞ ಮಾಡ್ದ. ಆಮೇಲೆ ಬ್ರಾಹ್ಮಣರಿಗೆ ಏನಾದ್ರೂ ಸೇವೆ ಮಾಡ್ಬೇಕು ಅಂತ ಅವ್ರ ಬ್ರಾಹ್ಮಣರಿಗೆ ಹಸುಗಳನ್ನ ದಾನ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ. ಒಬ್ಬೊಬ್ಬರಿಗೂ ಒಂದಿಷ್ಟಿಷ್ಟು ಹಸು, ಒಂದು 100 ಹಸುನೋ, 200 ಹಸುನೋ, 1000 ಹಸುನೋ, ಹಂಗೆ ಲೆಕ್ಕ ಇಟ್ಟು ಒಂದೊಂದು ಬ್ರಾಹ್ಮಣರಿಗೂ ಇಷ್ಟಿಷ್ಟು ಹಸು ನಾನು ಕೊಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡು ಎಲ್ಲಾ ಬ್ರಾಹ್ಮಣರನ್ನು ಕರೆದ. ಎಲ್ಲರಿಗೂ ಒಂದು ಅಷ್ಟಷ್ಟು ಹಸುಗಳನ್ನ ದಾನ ಮಾಡ್ದ. ಅಲ್ಲೇನಾಯ್ತು, ಒಂದು ತಪ್ಪಾಯ್ತು. ಏನ್ ತಪ್ಪಾಯ್ತು? ಈಗ ಒಂದು ಬ್ರಾಹ್ಮಣನ್ಗೆ ಅವನು ಒಂದಿಷ್ಟು ಹಸುಗಳನ್ನ ಅಂತ ದಾನ ಮಾಡಿದ್ದ, 100 ಹಸು ಅಲ್ವಾ. ಆ 100 ಹಸುಗಳಲ್ಲಿ ಒಂದ್ ಹಸು ಏನಾಯ್ತು, ತಪ್ಪಿಸ್ಕೊಂಡು ಇನ್ನೂ ದಾನ ಮಾಡದೇ ಇರೋ ಹಸುಗಳಿಗೆ ಗುಂಪಿರುತ್ತಲ್ಲ, ಆ ಗುಂಪಿಗೆ ಬಂದು ಸೇರ್ಕೊಂಡ್ಬಿಡ್ತು. ಯಾರು ನೋಡಿಲ್ಲ, ಯಾರಿಗೂ ಗೊತ್ತು ಕೂಡ ಇಲ್ಲ. ಆಯ್ತಾ. ಸೊ ಒಂದೇ ಒಂದ್ ಹಸು ಅಂದ್ರೆ, ಇವಾಗ ಈ ಬ್ರಾಹ್ಮಣನಿಗೆ 99 ಹಸು ಆಗಿರುತ್ತೆ, 100 ಹಸು ಇರಲ್ಲ ಅಲ್ವಾ, 99 ಹಸುನೇ ಇರುತ್ತೆ. ಅದು ಓಕೆ, ಪರವಾಗಿಲ್ಲ. ಇವಾಗ ದಾನ ಮಾಡಿರೋ ಹಸುನ ನಾವ್ ಇನ್ನೊಬ್ರಿಗೆ ಪ್ರತಿದಾನ ಮಾಡೋಕ್ ಬರಲ್ಲ ಅಲ್ವಾ. ಸೊ ಒಬ್ರಿಗೆ ಆಲ್ರೆಡಿ ನಾವು ಕೊಟ್ಟು ಅದನ್ನ ವಾಪಸ್ ತಗೊಂಡು ಇನ್ನೊಬ್ರಿಗೆ ಕೊಡಕ್ ಆಗಲ್ಲ, ಅದು ಪಾಪ, ಅದು ದೊಡ್ಡ ಪಾಪ, ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಈಗ ಏನಾಯ್ತು, ರಾಜನಿಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಬ್ರಾಹ್ಮಣರಿಗೂ ಗೊತ್ತಿಲ್ಲ ಒಂದ್ ಹಸು ವಾಪಸ್ ಈ ಗುಂಪಿಗೆ ಸೇರಿದೆ ಅಂತ. ಇವನು ಇನ್ನೊಂದು ಬ್ರಾಹ್ಮಣನಿಗೆ ಆ ಗುಂಪಲ್ಲಿರೋ ಹಸುಗಳನ್ನೆಲ್ಲ ದಾನ ಮಾಡ್ದ. ಆ ಹಸು ಗುಂಪಲ್ಲಿ ಆ ವಾಪಸ್ ಬಂದಿರೋ ಹಸುನು ಸೇರಿತ್ತು. ಇವಾಗ ಇನ್ನೊಂದ್ ಬ್ರಾಹ್ಮಣಂಗೆ 99 ಹಸು ಇದೆಯಲ್ಲ, ಅವ್ನು ವಾಪಸ್ ಬಂದು ಪ್ರಶ್ನೆ ಮಾಡಕ್ ಸ್ಟಾರ್ಟ್ ಮಾಡ್ದ ಬ್ರಾಹ್ಮಣನ್ಗೆ. ನನ್ ಗುಂಪಲ್ಲಿ ಬರೀ 99 ಹಸು ಕೊಟ್ಟಿದ್ಯಾ, ಎಲ್ಲರಿಗೂ 100 ಹಸು ಕೊಟ್ಟಿದ್ಯಾ, ಇದ್ ಏನ್ ನಿಂದು ತಾರತಮ್ಯ ಮಾಡ್ತಾ ಇದೀಯಾ ಅಂತ ಅಲ್ವಾ. ಸೊ ಅವಾಗ ಇನ್ನೊಂದ್ ಬ್ರಾಹ್ಮಣ ಅವನ್ ಹಸುಗಳನ್ನ ಕೌಂಟ್ ಮಾಡ್ದ, ಅದ್ರಲ್ಲಿ 101 ಹಸು ಇತ್ತು ಅಲ್ವಾ. ಸೊ ಅವಾಗ ಈ ಬ್ರಾಹ್ಮಣಂಗೆ ತುಂಬಾ ಕೋಪ ಬಂತು. ಇಬ್ರು ಬ್ರಾಹ್ಮಣರು ಜಗಳ ಆಡಕ್ ಸ್ಟಾರ್ಟ್ ಮಾಡಿದ್ರು. ನನಗ್ 101 ಹಸು ಇದೆ ಅಂತ ನಿನಗ್ ಕೋಪ, ಅದಕ್ಕೆ ನೀನ್ ನನ್ಗೊಂದು ಹಸು ಕೇಳ್ತಾ ಇದ್ಯಾ, ಆ ತರ ಈ ತರ ಅಂತ ಇಬ್ರು ಬ್ರಾಹ್ಮಣರು ಜಗಳ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಇಬ್ರು ಬ್ರಾಹ್ಮಣರು ಕೂಡ ಹೋಗಿ ರಾಜನಿಗೆ ಶಾಪ ಹಾಕಿದ್ರು. ಇದು ನಿನ್ನ ಕೇರ್ಲೆಸ್ನೆಸ್, ನೀನ್ ಸರಿಯಾಗಿ ನೋಡ್ಕೊಂಡ್ಲಿಲ್ಲ, ನೀನ್ ತಪ್ಪು ಮಾಡ್ದೆ, ನೀನ್ ಒಂದೊಂದು ಗುಂಪನ್ನ ಸೆಪ್ರೇಟ್ ಆಗಿ ಚೆನ್ನಾಗಿ ಇಡ್ಬೇಕಿತ್ತು ಅಲ್ವಾ, ನೀನೇ ತಪ್ಪು ಮಾಡಿದ್ದು. ಇದೆಲ್ಲ ತಪ್ಪೇನಾಗಿದೆ, ನಮಗೆ ಅಸಮಾಧಾನ ಆಗಿದೆ, ನೀನ್ ನಮಗೆ ಖುಷಿ ಪಡಿಸ್ಲಿಲ್ಲ, ಬ್ರಾಹ್ಮಣರಿಗೆ ಖುಷಿ ಪಡಿಸ್ಬೇಕು ಯಾವಾಗ್ಲೂ ಅಲ್ವಾ, ನೀನ್ ನನಗೆ ಖುಷಿ ಪಡಿಸ್ಲಿಲ್ಲ ಅಂತ ಹೇಳಿ ಶಾಪ ಕೊಡ್ತಾರೆ. ಏನ್ ಶಾಪ? ಇಲ್ಲ ಆಗ್ಲೇ ಫೋಟೋದಲ್ಲಿ ನೋಡ್ತಾ ಇದ್ದೀರಾ, ನೀನು ಇದು ಆಗು, ಹಲ್ಲಿ ಆಗು ಅಂತ ಅಲ್ವಾ. ಹಲ್ಲಿ ಆಗಿ ನೆಕ್ಸ್ಟ್ ಜನ್ಮದಲ್ಲಿ ನೀನ್ ಹಲ್ಲಿ ಆಗು ಅಂತ ಹೇಳ್ತಾನೆ ಅಲ್ವಾ. ಸೊ ಇವಾಗ ಅಂದ್ರೆ ಇವಾಗ ನೀವ್ ಹೇಳಿ, ಹಾಗಿದ್ರೆ ಒಳ್ಳೆ ಕೆಲಸ ಮಾಡೋದ್ ತಪ್ಪಾ ಕರೆಕ್ಟಾ? ಮಾನವ ಸೇವೆ ಮಾಡೋದು ಕರೆಕ್ಟಾ ತಪ್ಪಾ? ಅವ್ನು ಮಾನವ ಸೇವೆ, ಮಾಧವ ಸೇವೆ, ಕೃಷ್ಣ ಸೇವೆ ನಿಜವಾಗ್ಲೂ ಆಗಿದಿದ್ರೆ ಅವನಿಗೆ ಶಾಪ ಯಾಕೆ ಸಿಗ್ತಾ ಇತ್ತು, ಹಲ್ಲಿ ಯಾಕೆ ಆಗ್ತಾ ಇದ್ದ? ಯಾರಿಗಾದ್ರೂ ಏನ್ ಹೇಳ್ತೀರಾ ಇದಕ್ಕೆ? ಒಂದ್ ಚಾಟಲ್ ನಂಗೆ ಉತ್ತರ ಸಿಕ್ತು. ಹರಿ ಬೋಲ್. ಸೊ ನಾವ್ ಏನೇ ಕೆಲಸ ಮಾಡಿದ್ರು ಡೈರೆಕ್ಟ್ ಕೃಷ್ಣನ್ಗೋಸ್ಕರ ಮಾಡ್ಬೇಕು, ಭಕ್ತಿ ಸೇವೆ ಮಾಡ್ಬೇಕು.
ಜಸ್ಟ್ ಜನರಿಗೋಸ್ಕರ ಮಾಡಿದ್ರೆ ಅದು ಕೃಷ್ಣಂಗ್ ತಲುಪಲ್ಲ. ಇದು ನಾವು ಅರ್ಥ ಮಾಡ್ಕೋಬೇಕು. ಜನರು ಕರ್ಮಿಗಳು, ನಾವು ಕೃಷ್ಣ ಅಲ್ಲ, ನಾವು ಕೃಷ್ಣ ಆಗೋದೂ ಇಲ್ಲ. ಆಯ್ತಾ? ಸೊ ನಾವು ದೇವ್ರಲ್ಲ, ನಾವು ಭಕ್ತಿ ಸೇವೆ ಮಾಡ್ಬೇಕು, ಜಪ ಮಾಡ್ಬೇಕು, ಕೃಷ್ಣನ್ಗೋಸ್ಕರ ಮಾಡ್ಬೇಕು. ಅವನು ಅಕಸ್ಮಾತ್ ಈ ರಾಜ ಹಸುಗಳನ್ನ ಮೊದಲು ಕೃಷ್ಣನ್ಗೆ ಅರ್ಪಣೆ ಮಾಡಿ ಅದನ್ನ ಬ್ರಾಹ್ಮಣರಿಗೆ ಅರ್ಪಿಸಿದಿದ್ರೆ ಅವನು ಆ ಹಸುಗಳನ್ನ ಅರ್ಪಿಸ್ತಿರ್ಲಿಲ್ಲ, ಕೃಷ್ಣ ಪ್ರಸಾದನ ದಾನ ಮಾಡ್ತಾ ಇದ್ದ ಎಲ್ರಿಗೂ ಅಲ್ವಾ. ಅವನು ಮೊದಲು ಹಸುಗಳನ್ನ ಕೃಷ್ಣಂಗೆ ಅರ್ಪಿಸ್ಬೇಕಿತ್ತು, ಕೃಷ್ಣಂಗ್ ಖುಷಿ ಕೊಡ್ಬೇಕಿತ್ತು, ಆ ನಂತರ ಅದನ್ನ ಕೃಷ್ಣ ಪ್ರಸಾದ ಅಂತ ತಿಳ್ಕೊಂಡು ಬ್ರಾಹ್ಮಣರಿಗೆ ದಾನ ಮಾಡ್ಬೇಕಿತ್ತು. ಇಲ್ಲಿ ರಾಜ ಎಡವಿದ್ದು, ಭಕ್ತಿ ಇರ್ಲಿಲ್ಲ, ನನಗೆ ಕೃಷ್ಣ ಎಲ್ಲ ಅಂತ ಇರ್ಲಿಲ್ಲ, ನನಗೆ ಪುಣ್ಯ ಬೇಕು, ನಾನು ಪುಣ್ಯ ಸಂಪಾದನೆ ಮಾಡ್ಬೇಕು, ಅವಾಗ ನನಗೆ ಸ್ವರ್ಗ ಸಿಗುತ್ತೆ, ನಾನು ಇನ್ನು ಜಾಸ್ತಿ ರಾಜ ದೊಡ್ಡ ರಾಜ್ಯ ಸಿಗುತ್ತೆ, ಆ ತರ ಅನ್ಕೊಂಡು ಅವ್ನ್ ಕೆಲಸ ಮಾಡ್ದ. ಅಲ್ಲಿ ಕೃಷ್ಣನೇ ಇರ್ಲಿಲ್ಲ. ಆದ ಕಾರಣ ಎಡವಿದಾಗ ಏನಾಯ್ತು, ಕೃಷ್ಣ ಬರ್ಲಿಲ್ಲ ಅವನ್ನ ಕಾಪಾಡಕ್ಕೆ. ಆಮೇಲೆ ಏನಾಯ್ತು, ಅವನ್ ಹಲ್ಲಿ ಆದಾಗ ಅವನಿಗೆ ಮನವರಿಕೆ ಆಯ್ತು. ಇದು ಆಕ್ಚುಲಿ ಎಲ್ರಿಗೂ ಬರಲ್ಲ. ಒಂದು ನಾರದ ಮುನಿಗಳು ಅಥವಾ ಯಾವ್ದಾದ್ರು ಒಂದು ಆಚಾರ್ಯ ಬಂದು ಅವನಿಗೆ ಬ್ಲೆಸ್ಸಿಂಗ್ ಕೊಟ್ರು, ವರ ಕೊಟ್ರು, ಈ ಹಲ್ಲಿ ಆಗಿರೋ ಅವನಿಗೆ ಕೃಷ್ಣನ ಜ್ಞಾನ ಕೊಟ್ರು. ಆ ಕಾರಣ ಹಲ್ಲಿಯಾಗಿದ್ಕೊಂಡು ಅವನು ಕೃಷ್ಣನ ಸೇವೆ ಮಾಡಕ್ಕೆ ಶುರು ಮಾಡ್ದ. ಮೈಂಡಲ್ಲಿ ಕೃಷ್ಣ ಕೃಷ್ಣ ಅಂತ ಅನ್ಕೊಳ್ಳೋದು, ಕೃಷ್ಣನ ನಾಮ ಜಪ ಮಾಡೋದು, ಕೃಷ್ಣನ್ಗೋಸ್ಕರ ಕಾಯೋದು, ಕೃಷ್ಣನ್ಗೆ ಬೇಡೋದು, ಕೃಷ್ಣ ನನ್ಗೆ ಈ ಜನ್ಮದಿಂದ ವಿಮುಕ್ತಿ ಕೊಡ್ಸು ಅಂತ. ಆಯ್ತಾ? ಸೊ ನಾಮ ಜಪ ಮಾಡಕ್ ಸ್ಟಾರ್ಟ್ ಮಾಡ್ದ ಹಲ್ಲಿ ಆಗಿರುವಾಗ. ಅವಾಗ ನೀವೆಲ್ಲ ನೋಡ್ಬೋದು, ಕೃಷ್ಣ ಬಂದ, ಸ್ವಯಂ ಬಂದ, ಅವನೇ ಅವನ ಪರ್ಸ್ನಲಿ ಅವನ್ ಕೈ ಹಾಕಿ ಹಲ್ಲಿನ ಮುಟ್ಟಿ ಸ್ಪರ್ಶ ಮಾಡಿ ಅವನಿಗೆ ಆ ಹಲ್ಲಿ ಜನ್ಮ ಹೋಯ್ತು, ಡೈರೆಕ್ಟ್ ವಾಪಸ್ ವೈಕುಂಠಕ್ಕೆ ಹೋದ. ಇನ್ ಯಾವ ಮನುಷ್ಯ ಜನ್ಮ ಸಿಗ್ಲಿಲ್ಲ, ಸ್ವರ್ಗಕ್ಕೆ ಹೋಗ್ಲಿಲ್ಲ, ನರಕಕ್ಕೆ ಹೋಗ್ಲಿಲ್ಲ, ಡೈರೆಕ್ಟ್ ವೈಕುಂಠಕ್ಕೆ ಹೋದ. ವೈಕುಂಠದಲ್ಲಿ ಯಾರಿರ್ತಾರೆ? ಸಾಕ್ಷಾತ್ ಕೃಷ್ಣ ಇರ್ತಾನೆ. ಅಲ್ಲಿ ಹೋದ್ರೆ ನಮಗೆ ಮರು ಜನ್ಮ ಇರಲ್ಲ, ಅಲ್ಲಿ ವಾಪಸ್ ಬರೋದಿಲ್ಲ ನಾವು ಅಲ್ಲಿ ಹೋದ್ರೆ. ಅರ್ಥ ಆಯ್ತಲ್ಲ? ಸೊ ನಾವ್ ಯಾವಾಗ ಅವನ್ ಅಕಸ್ಮಾತ್ ಹಸುಗಳನ್ನ ಕೃಷ್ಣಂಗೆ ಅರ್ಪಿಸ್ದಿದ್ರು, ಕೃಷ್ಣನ ನಾಮ ಜಪ ಮಾಡ್ತಾ ಹಸುದಾನ ಮಾಡಿದಿದ್ರು ಅವನಿಗೆ ಕಷ್ಟ ಬರ್ತಿರ್ಲಿಲ್ಲ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮಾನವ ಸೇವೆ ಮಾಧವ ಸೇವೆ ಯಾವತ್ತೂ ಆಗಲ್ಲ. ಕೃಷ್ಣ ಬೇರೆ, ಮಾನವ ಬೇರೆ. ಆಯ್ತಾ? ಸೊ ಕೃಷ್ಣನಿಂದ ಆ ನಂತರ ಅವನು ರಕ್ಷಿಸಲ್ಪಟ್ಟ. ಅದಾದ್ಮೇಲೆ ಡೈರೆಕ್ಟ್ ವೈಕುಂಠಕ್ಕೆ ಹೋದ. ಇದು ನಾವು ತುಂಬಾ ಕಲಿಬೇಕು. ಸೊ ಇಲ್ಲಿ ಕರ್ಮ ಸನ್ಯಾಸ ಮತ್ತೆ ಕರ್ಮ ಯೋಗದ ಬಗ್ಗೆ ನಾವು ಕಲಿಬೋದು ಇನ್ನೂ ಜಾಸ್ತಿ. ಏನು ಮಾಡದೆ, ದಾನನೂ ಮಾಡಲ್ಲ, ನಾನು ಧರ್ಮ ಮಾಡಲ್ಲ, ನಾನು ಸುಮ್ಮನೆ ಕೂರ್ತೀನಿ ಅನ್ನೋದು ಕರ್ಮ ಸನ್ಯಾಸ. ಅದು ತುಂಬಾ ಮಹಾ ತಪ್ಪು. ಯಾಕಂದ್ರೆ ನಮ್ಗೆ ಆಗಲ್ಲ. ಕೃಷ್ಣ ಹೇಳಿದಾನೆ, ಕರ್ಮ ಸನ್ಯಾಸಕ್ಕಿಂತ ಮಿಗಿಲಾಗಿರೋದು ಕರ್ಮ ಯೋಗ. ನೀವು ಮಾಡಿ ನಿಮ್ಮ ಚಟುವಟಿಕೆಗಳನ್ನ ಆದ್ರೆ ಕೃಷ್ಣನ್ಗೋಸ್ಕರ ಮಾಡಿ, ಕೃಷ್ಣನ ಮಧ್ಯದಲ್ಲಿ ತಗೊಂಡ್ ಬನ್ನಿ ಅಲ್ವಾ. ಕೃಷ್ಣನ ಮಧ್ಯದಲ್ಲಿ ಇಟ್ಕೊಂಡು ಕೃಷ್ಣನ್ಗೋಸ್ಕರ ಮಾಡ್ಬೇಕು. ಎಕ್ಸಾಂಪಲ್, ನಾವೀಗ ಯಾವ್ದೋ ಸಾಂಗ್ಸ್ ಕೇಳ್ಬೇಕು ಅಂತ ಅನ್ಕೊಂಡಿರುತ್ತೆ, ತುಂಬಾ ಬೋರ್ ಆಗ್ತಾ ಇರುತ್ತೆ. ನಾವು ಹೋಗಿ ಕನ್ನಡ ಸಿನಿಮಾ ಹಾಡುಗಳನ್ನ ಕೇಳಿದಾಗ ಏನಾಗುತ್ತೆ, ಅದು ಕರ್ಮ ಆಗತ್ತೆ. ನಮಗ ಪಾಪ ಪುಣ್ಯ ಫಲಗಳು ಸಿಗ್ತಾ ಹೋಗುತ್ತೆ. ನಾವು ಮತ್ತೆ ಹುಟ್ಟು ಸಾವಿನ ಚಕ್ರದಲ್ಲಿ ಬರ್ಬೇಕು ಅಲ್ವಾ. ಸೊ ಆದ್ರೆ ಹೆಂಗೂ ಸಾಂಗ್ಸ್ ಕೇಳ್ಬೇಕು. ಯಾಕೆ ಕನ್ನಡ ಸಿನಿಮಾ ಸಾಂಗು? ನಾವು ಭಜನೆ ಕೇಳೋಣ ಅಂತ ನಮ್ಗೆ ಯಾವಾಗ ಅನ್ಸುತ್ತೆ ಅಲ್ವಾ, ಭಜನೆ ಕೇಳೋಣ ಅಂತ ನಮಗೆ ಯಾವಾಗ ಅನ್ಸುತ್ತೆ, ಅಥವಾ ನಾವು ಯಾವಾಗ ಕೃಷ್ಣನ್ ಭಜನೆಗಳನ್ನ ಕೇಳ್ತೀವಿ, ಕೃಷ್ಣನ ಹರೇ ಕೃಷ್ಣ ಮಹಾಮಂತ್ರ ಜಪ ಕೇಳ್ತೀವಿ ಅಲ್ವಾ, ಈ ತರ ಶ್ರೀಮದ್ ಭಾಗವತಂ ಕ್ಲಾಸಸ್ ಕೇಳ್ತೀವಿ. ಸೊ ಈ ತರ ನಾವ್ ಯಾವಾಗ ಕೇಳಕ್ ಸ್ಟಾರ್ಟ್ ಮಾಡ್ತೀವಿ, ಅದೇ ಕಿವಿ ಅದೇ ಇದು ಆದ್ರೆ ನಮ್ಗೆ ಪುಣ್ಯ ಪಾಪ ಬರಲ್ಲ. ಕೃಷ್ಣನ್ಗೆ ಭಕ್ತಿ ಸೇವೆ ಮಾಡೋದ್ ಮೂಲಕ ಏನಾಗುತ್ತೆ, ಇದೆಲ್ಲ ಭಕ್ತಿ ಸೇವೆ ಕ್ಯಾಟಗರಿಯಲ್ಲಿ ಬರುತ್ತೆ, ನಮ್ಗೆ ಡೈರೆಕ್ಟ್ ಮೋಕ್ಷ ಸಿಗುತ್ತೆ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಇಲ್ಲಿ ನಾವು ನೋಡ್ಬೋದು, ಪ್ರಾಪಂಚಿಕತೆಯ ಬುದ್ಧಿಯ ಹರಿ ಸಂಬಂಧಿ ವಸ್ತುನ ಮುಮುಕ್ಷುಭಿಃ ಪರಿತ್ಯಾಗೋ ವೈರಾಗ್ಯಂ ಫಲ್ಗು ಜಾಯತೆ ಅಲ್ವಾ. ಸೊ ಮುಮುಕ್ಷು ಏನನ್ನು ಬಿಡಬಾರ್ದು. ಇಲ್ಲಿ ಇದೆ ನೋಡಿ, ಯಾರಾದ್ರೂ ಅನುವಾದ ಓದಕ್ಕಾಗತ್ತಾ ಯಾರಿಗಾದ್ರೂ? ನಾನು ಅಟೆಂಡೆನ್ಸ್ ಲಿಂಕ್ ಕ್ಲಾಸ್ ಲಾಸ್ಟ್ ಅಲ್ಲಿ ಹಾಕ್ತೀನಿ, ನಾನು ಇವಾಗ ಹಾಕಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅನುವಾದ: ಮುಕ್ತಿಯನ್ನು ಸಾಧಿಸಲು ಉತ್ಸುಕರಾಗಿರುವ ವ್ಯಕ್ತಿಗಳು ಪರಮ ಪುರುಷನಿಗೆ ಸಂಬಂಧಿಸಿದ ವಿಷಯಗಳನ್ನು ಭೌತಿಕವೆಂದು ಭಾವಿಸಿ ತ್ಯಜಿಸಿದರೆ ಅವರ ಪರಿತ್ಯಾಗವನ್ನು ಅಪೂರ್ಣ ಎಂದು ಕರೆಯಲಾಗುತ್ತದೆ. ಹರಿ ಬೋಲ್. ಸೊ ಈಗ ನಾವ್ ಏನನ್ನೂ ತ್ಯಜಿಸಬಾರ್ದು, ಎಲ್ಲಾ ಕೃಷ್ಣ ಕೊಟ್ಟಿರೋದೆ ಅಲ್ವಾ. ಪ್ರಭುಪಾದ್ ಸನ್ಯಾಸತ್ವ ತಗೊಂಡಿದ್ರು, ಕಾವಿ ಬಟ್ಟೆ ಹಾಕ್ತಿದ್ರು, ಆದ್ರೆ ಅವ್ರು ಯಾವತ್ತು ಟೆಕ್ನಾಲಜಿಗೆ ದೂರ ಇರ್ಲಿಲ್ಲ. ಡಿಕ್ಟಾಫೋನ್ ಉಪಯೋಗಿಸ್ತಿದ್ರು ಟ್ರಾನ್ಸ್ಲೇಷನ್ ಮಾಡಕ್ಕೆ. ಅವ್ರು ಬರೀತಿರ್ಲಿಲ್ಲ ಕುತ್ಕೊಂಡು,
ಅಲ್ವಾ? ಈಗ ಭಾವಾರ್ಥ ಆಗಿರ್ಲಿ, ಅನುವಾದ ಆಗಿರ್ಲಿ, ಅವ್ರು ಬರ್ಲಿಲ್ಲ, ಮೊದ್ಲಿಗೆ ಬರಿತಾ ಇದ್ರು, ಆಮೇಲೆ ಡಿಕ್ಟಾಫೋನ್ ತಗೊಂಡು ರೆಕಾರ್ಡ್ ಮಾಡ್ತಿದ್ರು. ಆ ರೆಕಾರ್ಡ್ನ ಪ್ರಿಂಟ್ ಆಗ್ತಾ ಇದ್ರು. ಈಗ ಎಲ್ಲಾ ಬುಕ್ಸ್ ಬಂದಿರೋದು ಹಾಗೆ ಆಯ್ತಾ. ಅವ್ರು ಹೇಳ್ಬೋದಿತ್ತಲ್ಲ, ಇಲ್ಲ ನಾನು ಕಾವಿ ಬಟ್ಟೆ ಹಾಕಿದ್ದೀನಿ, ನಾನು ಇದೆಲ್ಲ ಮುಟ್ಟಲ್ಲ, ನಾನು ಓಲ್ಡ್ ಸ್ಟೈಲ್ ಫಾಲೋ ಮಾಡ್ತೀನಿ, ಕುತ್ಕೊಂಡು ಬರಿತೀನಿ ಅಂತ ಅವ್ರು ಹೇಳ್ಬೋದಿತ್ತಲ್ಲ. ಇಲ್ಲ, ಅವ್ರು ಎಲ್ಲವನ್ನು ಕೃಷ್ಣನ್ಗೋಸ್ಕರ ಉಪಯೋಗಿಸ್ತಾ ಇದ್ರು. ಒಂದು ಚಿಕ್ಕ ಇನ್ಸಿಡೆಂಟ್, ಅವರು ಒಂದ್ಸರಿ ಮಾರ್ನಿಂಗ್ ವಾಕಿಗೆ ಹೋಗ್ತಾ ಇದ್ರು ಎಲ್ಲ ಶಿಷ್ಯಂದ್ರ ಜೊತೆ. ಸೊ ಅವರು ಒಂದು ವ್ಯಾನ್ ನೋಡಿದ್ರು, ಪ್ರಭುಪಾದ ಅಲ್ವಾ. ಸೊ ಅಲ್ಲಿ ಅಮೆರಿಕಾದಲ್ಲಿ ವ್ಯಾನ್ ನ ದಿಟ್ಟಿಸಿ ನೋಡ್ತಾನೆ ಇದ್ರು. ಎಲ್ಲರೂ ಶಿಷ್ಯಂದ್ರು ಏನ್ ನೋಡ್ತಾ ಇದಾರೆ ಇವ್ರು ವ್ಯಾನ್ ಅಲ್ಲಿ ಅಂತ ಅನ್ಕೋತಾ ಇದ್ರು. ಆಮೇಲೆ ಅವ್ರು ಪ್ರಭುಪಾದ್ ಹೇಳಿದ್ರು, ನಿಮ್ಗೆಲ್ಲರಿಗೂ ವ್ಯಾನ್ ಕಾಣಿಸ್ತಿದೆ, ಆದ್ರೆ ನನಗ್ ವ್ಯಾನ್ ಕಾಣಿಸ್ತಾ ಇಲ್ಲ. ಅದ್ರಲ್ಲಿ ಬುಕ್ಸ್ ಇಟ್ಕೊಂಡು ನಾವು ಗಲ್ಲಿಗೂ ಹೋಗಿ ಭಗವದ್ಗೀತೆ ಮಾರ್ಬೋದು. ಅದೊಂದು ಭಗವದ್ಗೀತೆ ಮಾರಕ್ಕೆ ಸಿಕ್ಕಿರೋ ಒಂದು ವರ ತರ ಕಾಣಿಸ್ತಾ ಇದೆ, ಅದು ಬರೀ ವ್ಯಾನ್ ಅಲ್ಲ ನನಗೆ ಅಂತ ಹೇಳಿದ್ರು ಪ್ರಭುಪಾದ್ ಅಲ್ವಾ. ಸೊ ನಾವ್ ಏನನ್ನು ತ್ಯಾಗ ಮಾಡಬಾರ್ದು, ಎಲ್ಲದನ್ನು ಹೇಗೆ ಕೃಷ್ಣನ್ಗೋಸ್ಕರ ಉಪಯೋಗಿಸ್ಕೋಬಹುದು ಅಂತ ನೋಡ್ತಾ ಇರ್ಬೇಕು. ಮನೇಲಿರೋ ಎಲ್ಲ ವಸ್ತುಗಳಾಗಿರ್ಬೋದು, ನಮ್ಗಿರೋ ಎಲ್ಲ ವಸ್ತುಗಳಾಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲ್ ಫೋನ್ ಆಗಿರ್ಬೋದು, ಇದು ಯಾವುದು ಕೆಟ್ಟದಲ್ಲ. ಇದ್ರಲ್ಲಿ ನಾವು ಕ್ಲಾಸ್ ಕೇಳ್ತಾ ಇದೀವಿ, ಕ್ಲಾಸ್ ಮಾಡ್ತಾ ಇದೀವಿ ಅಂದ್ರೆ ಇದೆಲ್ಲ ದೇವರು ಕೊಟ್ಟಿರೋ ವಸ್ತು ಆಯ್ತಲ್ಲ. ಇದೆಲ್ಲಾನು ನಾವು ದೇವ್ರಿಗೋಸ್ಕರ ಉಪಯೋಗಿಸ್ಬೇಕು. ಆಮೇಲೆ ಕೃಷ್ಣ ಹೇಳ್ತಾನೆ, ಜ್ಞಾನೇನ ತು ತದ್ ಅಜ್ಞಾನಂ ಯೇಷಾಂ ನಾಶಿತಮಾತ್ಮನಃ ತೇಷಾಮಾದಿತ್ಯವಜ್ಞಾನಂ ಪ್ರಕಾಶಾಯತಿ ಯತ್ಪರಂ. ಅನುವಾದ ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಅನುವಾದ: ಅಜ್ಞಾನವನ್ನು ನಾಶ ಮಾಡುವ ಜ್ಞಾನದ ಬೆಳಕನ್ನು ಮನುಷ್ಯನು ಪಡೆದುಕೊಂಡಾಗ ಹಗಲು ಹೊತ್ತಿನಲ್ಲಿ ಸೂರ್ಯನು ಎಲ್ಲದರ ಮೇಲೂ ಬೆಳಕು ಹರಿಸುವಂತೆ ಅವನ ಜ್ಞಾನವು ಎಲ್ಲವನ್ನೂ ಪ್ರಕಾಶಗೊಳಿಸುತ್ತದೆ. ಧನ್ಯವಾದಗಳು ಮಾತಾಜಿ. ಹರಿ ಬೋಲ್. ಸೊ ನಾವಿಲ್ಲಿ ಕಲ್ತ್ವಲ್ಲ, ಅಜ್ಞಾನವನ್ನು ನಾಶ ಮಾಡುವ ಜ್ಞಾನದ ಬೆಳಕು, ಆ ಕೃಷ್ಣನ ಬೆಳಕು, ಅದೇ ಜ್ಞಾನದ ಬೆಳಕು ಅಲ್ವಾ. ಸೊ ನಾವಿವಾಗೆಲ್ಲ ಅಜ್ಞಾನದಲ್ಲಿ ಇದೀವಿ, ಬರೀ ಪಾಪ ಪುಣ್ಯ ಮಾಡ್ತಾ ಹುಟ್ಟು ಸಾವು ಜನ್ಮ, ನಾಯಿ ಜನ್ಮ, ಹಂದಿ ಜನ್ಮ, ಮನುಷ್ಯ ಜನ್ಮ, ಮರದ ಜನ್ಮ, ಈ ತರ ಜನ್ಮ 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 ಪಡ್ಕೊಂಡು ಕಷ್ಟಗಳನ್ನ ಅನುಭವಿಸ್ತಾ ಇದೀವಿ. ಇದೇ ನಾವಿರೋ ಅಜ್ಞಾನ. ಇದ್ರಲ್ಲೇ ನಾವು ಅಜ್ಞಾನದಲ್ಲಿ ಇದೀವಿ ಅಲ್ವಾ. ಸೊ ಇದನ್ನ ನಾವು ಕೃಷ್ಣನ ಜ್ಞಾನದೊಂದಿಗೆ ಅಂದ್ರೆ ಅದು ಬೆಳಕಾಗತ್ತೆ. ಕೃಷ್ಣನ ಜ್ಞಾನನೇ ಬೆಳಕು. ಸೊ ಪಾಪ ಪುಣ್ಯ ಮಾಡ್ತೀರಾ, ಅದಕ್ಕಿಂತಲೂ ಮಿಗಿಲಾಗಿರೋದು ಭಕ್ತಿ ಯೋಗ ಮಾಡ್ಬೇಕು, ಕರ್ಮ ಯೋಗ ಮಾಡ್ಬೇಕು. ಕರ್ಮ ಯೋಗ ಅಂದ್ರೆ ಕೃಷ್ಣನ ಕನೆಕ್ಟ್ ಮಾಡ್ಬೇಕು. ಯೋಗ ಅಂದ್ರೆ ಕನೆಕ್ಷನ್ ವಿತ್ ಕೃಷ್ಣ, ಅದನ್ನ ನಾವು ಯೋಗ ಅಂತ ಕರಿತೀವಿ ಅಲ್ವಾ. ನಾವು ಮಾಡೋ ಕರ್ಮದಲ್ಲಿ ಕೃಷ್ಣನ್ ಯಾವಾಗ ನಾವು ಸೇರ್ಸ್ಕೋತೀವಿ, ಅದು ಕರ್ಮ ಆಗಲ್ಲ, ಕರ್ಮ ಯೋಗ ಆಗತ್ತೆ. ಈ ಜ್ಞಾನದೊಂದಿಗೆ ನಾವು ಬದುಕಿದಾಗ ಏನಾಗತ್ತೆ, ಎಲ್ಲವೂ ಪ್ರಕಾಶಗೊಳ್ಳುತ್ತವೆ. ಅಂದ್ರೆ ನಮ್ಗೆ ಕೃಷ್ಣ ಕಾಣಿಸ್ತಾನೆ. ಎಲ್ಲರೂ ಕೃಷ್ಣನ್ ನೋಡ್ಬೇಕು ಅಂತ ಇದೀವಲ್ಲ, ಸೊ ಆ ಕೃಷ್ಣ ನಮ್ಗೆ ಫೇಸ್ ಟು ಫೇಸ್ ದರ್ಶನ ಕೊಡ್ತಾನೆ ಅಲ್ವಾ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಸನ್ಯಾಸಸ್ತು ಮಹಾಬಾಹು ದುಃಖಂ ಆಪುತಿ ಅಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನಾಚಿರೇನಾಧಿಗಚ್ಚತಿ. ಭಗವಂತನು ಟ್ರಾನ್ಸ್ಲೇಷನ್ ಅನುವಾದ ಓದಿ ಯಾರಾದ್ರೂ. ಹರೇ ಕೃಷ್ಣ ಮಾತಾಜಿ. ಅನುವಾದ: ಭಗವಂತನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗದೆ ಎಲ್ಲಾ ಬಗೆಯ ಕರ್ಮಗಳನ್ನು ತ್ಯಜಿಸಿದ ಮಾತ್ರಕ್ಕೆ ಮನುಷ್ಯನು ಸುಖಿಯಾಗಲಾರ. ಆದರೆ ಭಕ್ತಿ ಸೇವೆಯಲ್ಲಿ ನಿರತನಾದ ವಿಚಾರವಂತನು ಶೀಘ್ರವಾಗಿ ಪರಮಪ್ರಭುವನ್ನು ಪಡೆಯುತ್ತಾನೆ. ಧನ್ಯವಾದಗಳು ಮಾತಾಜಿ. ಹರಿ ಬೋಲ್. ಸೊ ಇಲ್ಲಿ ಕೃಷ್ಣ ಹೇಳ್ತಾನೆ ನೋಡಿ, ನೀವು ಬರೀ ಕರ್ಮ ಮಾಡಿದ್ರೆ ಏನು ಗ್ಯಾರಂಟಿ ಇಲ್ಲ ನಿಮ್ಗೆ ಯಾವಾಗ್ಲೂ ಸುಖ ಸಿಗುತ್ತೆ ಅಂತ, ದುಃಖನೂ ಸಿಗುತ್ತೆ. ನಮ್ಗೆಲ್ಲ ಅನುಭವ ಇದೆಯಲ್ಲ, ನಾವೆಲ್ಲ ದಿನ ಅಳ್ತೀವಿ, ನಗ್ತೀವಿ. ಯಾಕೆ ಅಳು ನಗು ಯಾವಾಗ್ಲೂ ಯಾಕೆ ನಗಲ್ಲ ಅಲ್ವಾ. ಸೊ ಅದು ಕರ್ಮದಿಂದ ಸಿಗುತ್ತೆ, ಕರ್ಮದಿಂದ ದುಃಖ ಕೂಡ ಸಿಗುತ್ತೆ, ಬರೀ ಸುಖ ಸಿಗಲ್ಲ. ಆದ್ರೆ ಭಕ್ತಿ ಸೇವೆ ಮಾಡಿದಾಗ ಅಂದ್ರೆ ಕರ್ಮ ಯೋಗ ಮಾಡಿದಾಗ ಏನಾಗುತ್ತೆ, ನಮ್ಗೆ ಬರೀ ಸುಖ ಮಾತ್ರ ಸಿಗುತ್ತೆ. ಅಕಸ್ಮಾತ್ ನಮಗ್ ದುಃಖ ಸಿಕ್ರು ಅದನ್ನ ಹೇಗ್ ಹ್ಯಾಂಡಲ್ ಮಾಡ್ಬೇಕು ಅಂತ ಮನಸ್ಸಿನಲ್ಲಿ ಕೃಷ್ಣ ಹೇಳ್ಕೊಡ್ತಾನೆ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಅದಾದ್ಮೇಲೆ ಈ ದುಃಖಗಳೆಲ್ಲ ಹೋಗಿ ಶೀಘ್ರವಾಗಿ ಪರಮಪ್ರಭುವನ್ನು ಪಡೆಯುತ್ತೇವೆ. ಶೀಘ್ರವಾಗಿ ದುಃಖ ಹೋಗ್ತಾ ಬರುತ್ತೆ ಅಲ್ವಾ, ಜಾಸ್ತಿ ಹೋಗ್ತಾ 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 ಬರೀ ಸುಖ ಅಂದ್ರೆ ಕೃಷ್ಣ ಮಾತ್ರ ಸಿಗ್ತಾ ಹೋಗ್ತಾನೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಈಗ ನೆಕ್ಸ್ಟ್, ಬ್ರಹ್ಮಣಿ ಆದಯ ಕರ್ಮಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರಂ ಮಿವಾಂಬಸ. ಸೊ ಪದ್ಮಪತ್ರಂ ಮಿವಾಂಬಸ, ಫಲವನ್ನು ಭಗವಂತನಿಗೆ ಅರ್ಪಿಸಿ ಯಾರು ಅನುವಾದ ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಫಲಗಳನ್ನು ಭಗವಂತನಿಗೆ ಅರ್ಪಿಸಿ ಯಾರು ನಿರ್ಲಿಪ್ತನಾಗಿ ಕರ್ತವ್ಯಗಳನ್ನು ಮಾಡುವನು ಆತನಿಗೆ
ತಾವರೆಯ ಎಲೆಗೆ ಹೇಗೆ ನೀರಿನ ಲೇಪವಿಲ್ಲವೋ ಹಾಗೆ ಪಾಪದ ಲೇಪವಿಲ್ಲ. ಹರಿ ಬೋಲ್. ಸೊ ನಮ್ಗೆ ಅರ್ಥ ಆಯ್ತಲ್ಲ. ಇಲ್ಲಿ ಪದ್ಮಪುತ್ರ ಪದ್ಮ ಪತ್ರ ಎಕ್ಸಾಂಪಲ್ ಕೊಡ್ತಾನೆ. ಅಂದ್ರೆ ಪದ್ಮ ಲೋಟಸ್ ಲೀಫ್ ಅಲ್ವಾ, ಇಲ್ಲಿ ಕಾಣಿಸ್ತಿದೆಯಲ್ಲ. ಲೋಟಸ್ ಲೀಫ್ ಹೇಗಿರುತ್ತೆ ಅಂದ್ರೆ ಅದು ನೀರಲ್ಲೇ ಇರುತ್ತೆ, ಅದು ಕೆಸರು ನೀರಲ್ಲಿ ಬೆಳೆಯುತ್ತೆ ಕಮಲ ಯಾವಾಗ್ಲೂ. ಆದ್ರೆ ಆ ಎಲೆ ಯಾವಾಗ್ಲೂ ನೀರಲ್ಲಿ ಇದ್ರೂ ನೀರಿಗೆ ಅಂಟಿರಲ್ಲ, ನೀರಿನ ಮೇಲೆ ಇರುತ್ತೆ ಆದ್ರೆ ನೀರಿಗೆ ಅಂಟಿರಲ್ಲ. ಅದ್ರ ಮೇಲೆ ಒಂದು ಆಯಿಲ್ ಕೋಟಿಂಗ್ ಇರುತ್ತೆ. ಆ ಆಯಿಲ್ ಕೋಟಿಂಗ್ ಇಂದ ಏನಾಗುತ್ತೆ, ನೀರಿಗೆ ಅಂಟಲ್ಲ, ನೀರ್ ಸ್ಪರ್ಶನೇ ಮಾಡಲ್ಲ ಅದು. ಸೊ ಆ ಕೆಸರು ಗಲೀಜ್ ನೀರ್ ಏನಿರುತ್ತಲ್ಲ ಅದು ಸ್ಪರ್ಶ ಮಾಡ್ದಿರ ಯಾವಾಗ್ಲೂ ಶುದ್ಧವಾಗಿರುತ್ತೆ ಆ ಎಲೆ. ಇಲ್ಲಿ ನಾವು ನೋಡ್ಬೋದು, ನೀರ್ ಮೇಲ್ ಬಿದ್ರೂ ಅದು ಅಂಟಿರಲ್ಲ ಆ ಎಲೆಗೆ ಅಲ್ವಾ. ಸೊ ಈ ತರ ನಾವಾಗ್ತೀವಿ ಎಲ್ಲಾ ಏನೇನಿದೆ ಅಲ್ವಾ, ನಮ್ಮ ಕೃಷ್ಣನ್ಗೋಸ್ಕರ ನಾವು ನಮ್ಮ ಕರ್ತವ್ಯಗಳನ್ನ ಯಾವಾಗ ಮಾಡ್ತೀವಿ ಅಂದ್ರೆ ಕರ್ಮನ್ ಬಿಟ್ಟು ಕರ್ಮ ಯೋಗ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ, ಆ ಫಲಗಳನ್ನ ನಾವ್ ಯಾವಾಗ ಕೃಷ್ಣಂಗೆ ಅರ್ಪಿಸಕ್ ಸ್ಟಾರ್ಟ್ ಮಾಡ್ತೀವಿ ಅಲ್ಲ, ನಾವು ಹೀಗೆ ಆಗ್ತೀವಿ. ನಮಗ್ ಯಾವ್ದೇ ಆಗಿರೋ ಅಂತ ಈ ಇಂಪ್ಯೂರಿಟೀಸ್ ಕಸ ಏನಿದೆ, ಭೌತಿಕ ಕಸ ಅಲ್ವಾ, ಅಂದ್ರೆ ಕೋಪ ಆಗಿರ್ಬೋದು, ಆಸೆ ಆಗಿರ್ಬೋದು, ಈ ತರ ಯಾವುದು ನಮ್ಗೆ ಅಂಟಲ್ಲ. ನಮ್ಗೆ ಅಂಟ್ದಿರಾ ನಾವು ಬರೀ ಪುಣ್ಯವಂತರಾಗೇ ಇರ್ತೀವಿ, ಯಾಕಂದ್ರೆ ನಾವು ಅತಿ ಬೇಗ ಕೃಷ್ಣನ್ ಸೇರ್ತೀವಿ. ಸೊ ಈ ಪ್ರಪಂಚದಲ್ಲಿ ಜೀವಿಸುವವನು ತನ್ನ ಕರ್ತವ್ಯವನ್ನು ನಿರ್ಲಿಪ್ತವಾಗಿ ಹೇಗೆ ಮಾಡಬಲ್ಲನು? ಯಾರಿಗಾದ್ರೂ ಗೊತ್ತಿದ್ಯಾ ಆನ್ಸರು? ಬರೀ ಫಲಗಳನ್ನ ಕೃಷ್ಣಂಗ್ ಕೊಡ್ತಾ ನಾವು ಕರ್ಮಯೋಗ ಮಾತ್ರ ಹೇಗ್ ಮಾಡ್ಬೋದು? ಹರೇ Yes. ಕೃಷ್ಣ ಮಾತಾಜಿ. ಕೃಷ್ಣ. ಪ್ರತಿಯೊಂದು ಕರ್ಮ ಮಾಡೋದನ್ನು ಕೂಡ ಕೃಷ್ಣಂಗೆ ಅರ್ಪಣೆ ಮಾಡಿದಾಗ ಅದು ನಾವು ಮಾಡುವಂತ ಕರ್ತವ್ಯ ನಿರ್ಲಿಪ್ತವಾಗಿ ಮಾಡ್ಬೋದು ಮಾತಾಜಿ. ಹರಿ ಬೋಲ್. ಸೊ ಅದ್ ಹೇಗ್ ಅರ್ಪಣೆ ಮಾಡಕ್ ಸಾಧ್ಯ ಆಗುತ್ತೆ ಮಾತಾಜಿ? ಇವಾಗ ನೀವೇ ಹೇಳಿದ್ರಲ್ಲ ಮಾತಾಜಿ, ನೆನ್ನೆ ಮೊನ್ನೆ ಕ್ಲಾಸ್ ಅಲ್ಲೆಲ್ಲ ಏನೇ ಒಂದು ಮಾಡಿದ್ರು ಕೂಡ ಕೃಷ್ಣನ್ಗೆ ಇಷ್ಟು ಅಂತ ಎತ್ತಿಟ್ಟು ಮಾಡಿದ್ರೆ ಅದು ಅದ್ರ ಫಲ ಎಲ್ಲ ಕೃಷ್ಣನೇ ತಗೊಂತಾನಲ್ವಾ. ಕೃಷ್ಣ ಪ್ರಸಾದ ನಾವು ಸೇವಿಸಿದಾಗ ಅಥವಾ ಕೃಷ್ಣ ಪ್ರಸಾದ ನಾವು ತಗೊಂಡಾಗ ಅದರಿಂದ ನಾವು ಮಾಡುವಂತ ಕೆಲಸ ಯಾವುದೇ ಒಂದು ಅಡ್ಡೆ ಆತಂಕ ಇಲ್ಲದೆ ನಡೆಯುತ್ತೆ. ಓಕೆ ಓಕೆ, ಹರಿ ಬೋಲ್. ಮಾನ್ಯ ಮಾತಾಜಿ ನೀವು? ಓಕೆ. ಸೊ ಮಾತಾಜಿ ನೀವು ಹೇಳ್ದಾಗೆ ಕರೆಕ್ಟ್. ಆದ್ರೆ ಅದು ಮಾಡಕ್ಕೆ ನಮಗ್ ಶಕ್ತಿ ಬೇಕಲ್ಲ, ಆ ತರ ಮಾಡಕ್ಕೆ ಎಲ್ಲ ಕೃಷ್ಣಂಗೆ ಅರ್ಪಿಸ್ಬೇಕು. ಎಷ್ಟ್ ಜನ ನಾವು ಮಾಡ್ತೀವಿ ಅಲ್ವಾ? ನಾವು ಕ್ಲಾಸಲ್ಲಿ ಕೇಳ್ತೀವಿ, ಮನೇಲಿ ಹೋದ್ಮೇಲೆ ವಾಪಸ್ ನಾವ್ ಏನ್ ಮಾಡ್ತಿದ್ವೋ ದಿನನಿತ್ಯ ಅದನ್ನೇ ಮಾಡ್ತೀವಿ. ಆ ಶಕ್ತಿ ಎಲ್ಲಿಂದ ಬರುತ್ತೆ ನಮ್ಗೆ? ಕೃಷ್ಣನ ಹರಿನಾಮ ಜಪದಿಂದ. ಹರಿನಾಮ ಜಪ ಮಾಡೋದ್ರಿಂದ ಮಾತಾಜಿ. ಹರಿ ಬೋಲ್. ಆ ಹರಿನಾಮನ ಜಪದಿಂದ ಬರುತ್ತೆ ಶಕ್ತಿ. ಸೊ ಇಲ್ಲಿ ನಾವು ನೋಡ್ಬೋದು, ಪ್ರಭುಪಾದ್ ಏನ್ ಮಾಡಿದ್ರು, ಇದು ಟಾಮ್ಸ್ಕಿನ್ ಸ್ಕ್ವೇರ್ ಪಾರ್ಕ್ ಅವರು ಇಸ್ಕಾನ್ ನಿರ್ಮಾಣ ಮಾಡಕ್ಕೋಸ್ಕರ ಅಮೆರಿಕಾಗ್ ಹೋದ್ರು. ಆದ್ರೆ ಅಲ್ಲಿ ನೋಡಿದ್ರು ಎಲ್ಲರೂ ಒಳ್ಳೆ, ಇಲ್ಲಿ ನಾವ್ ಹೆಂಗೆ ದಿನಾದ್ ಬೆಳಗ್ಗೆ ಎದ್ದು ಹಾಲು ಕುಡಿತೀವಿ, ಕಾಫಿ ಕುಡಿತೀವಿ, ಅಲ್ಲೆಲ್ಲರೂ ಆಲ್ಕೋಹಾಲ್ ಕುಡಿತಿದ್ರು ಆಯ್ತಾ. ಸೊ ಈ ತರ ಮಾಡ್ತಾ ಇದ್ರು, ಕುಡಿಯೋದು, ಸ್ಮೋಕಿಂಗ್ ಮಾಡೋದು. ಇಲ್ಲೂ ಇದೆ, ಇಂಡಿಯಾದಲ್ಲೂ ಇದೆ. ಆದ್ರೆ ಅಲ್ಲಿ ಅವರಿಗೆ ಒಂದು ಟ್ರೆಡಿಷನ್ ತರ ಆಯ್ತಾ, ಅದೊಂದು ಏನೋ ಅದು ಅವ್ರಿಗೆ ಅಂಟ್ಬಿಟ್ಟಿದೆ ಅದು ಅವ್ರ ಲೈಫ್ ಸ್ಟೈಲ್ ಅಲ್ಲಿ ಅಲ್ವಾ. ಸೊ ಆ ತರ ಇದ್ರು ಜನ. ಹೆಂಗೆ ನಾವ್ ಇಂಥವ್ರನ್ನ ಹೆಂಗೆ ಕೃಷ್ಣ ಕಾನ್ಶಿಯಸ್ನೆಸ್ ಮಾಡ್ಬೇಕು ಅಂತ ಅವ್ರಿಗೆ ಫುಲ್ಲು ಇದಾಯ್ತು. ಸೊ ಆವಾಗ ಪ್ರಭುಪಾದ್ ಅವ್ರು ಏನ್ ಮಾಡಿದ್ರು, ಹೋಗಿ ಒಂದ್ ಪಾರ್ಕ್ ಕೆಳಗಡೆ ಒಂದು ಮರದ ಕೆಳಗಡೆ ಪಾರ್ಕಲ್ಲಿ ಹೋಗಿ ಕುತ್ಕೊಂಡು ಹರಿನಾಮ ಜಪ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಆಯ್ತಾ. ಕೈಯಲ್ಲಿ ಕರ್ತಾಳ ಇಟ್ಕೊಂಡು ತಾಳ ಹಾಕ್ತಾ ಹಾಕ್ತಾ ಹರಿನಾಮ ಜಪ ಅಂದ್ರೆ ಕೀರ್ತನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಹಾಡಕ್ ಸ್ಟಾರ್ಟ್ ಮಾಡಿದ್ರು. ಅವಾಗ ಏನಾಯ್ತು, ತಾನಾಗ್ ತಾನೇ ಇಸ್ಕಾನ್ ನಿರ್ಮಾಣ ಆಯ್ತು. ಸೊ ಮಾತಾಜಿ ನೀವ್ ಹೇಳಿದ್ರಿ ನಾವು ಏನ್ ಮಾಡಿದ್ರು ಕೃಷ್ಣಂಗೆ ಅರ್ಪಣೆ ಮಾಡ್ಬೇಕು ಅಂತ. ಸೊ ಅರ್ಪಣೆ ಮಾಡೋದಕ್ಕೆ ಶಕ್ತಿ ನಮಗ್ ಬರೋದು ಹರಿನಾಮ ಜಪ ಮಾಡೋದ್ರಿಂದ ಆಯ್ತಾ. ಸೊ ಯಾವಾಗ ಜಪ ಮಾಡ್ತೀವಿ ಅವಾಗ ಎಲ್ಲಾ ಕೆಲ್ಸ ನಾವು ಮಾಡಲ್ಲ, ಕೃಷ್ಣ ಮಾಡ್ತಾನೆ. ನಮ್ ಪರವಾಗಿ ಬಂದು ಕೃಷ್ಣ ಮಾಡಿ ಹೋಗ್ತಾನೆ ಅಲ್ವಾ. ಸೊ ನಾವು ಕಷ್ಟ ಬಿದ್ದು ಎಷ್ಟು ಮಾಡಿದ್ರು ಕೃಷ್ಣನ ಅನುಗ್ರಹ ಇಲ್ಲ ಅಂದ್ರೆ ಅದು ಸಕ್ಸಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಅದು ಈಕ್ವಲ್ ರೇಟ್ಸ್ ಇರುತ್ತೆ, ಸಕ್ಸಸ್ ಆಗ್ಬೋದು, ಫೇಲ್ಯೂರ್ ಆಗ್ಬೋದು. ಆದ್ರೆ ನಾವ್ ಯಾವಾಗ ಕೃಷ್ಣನ್ಗೋಸ್ಕರ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ, ಜಪ ಮಾಡ್ತಾ ಅವನ ಹೆಸರು ತಗೊಂಡ್ ಮಾಡಿದಾಗ ಏನಾಗತ್ತೆ, ಕೃಷ್ಣ ತಾನಾಗ್ ತಾನೇ ಬಂದು ಅವನು ನಮಗೋಸ್ಕರ ಕೆಲಸ ಮಾಡ್ತಾನೆ. ಸೊ ಅವಾಗ ಅದು ಸಕ್ಸಸ್ಫುಲ್ ಆಗ್ಲೇಬೇಕು. ಕೃಷ್ಣ ಅಂದ್ರೆ ಆಲ್ ಸಕ್ಸಸ್ ಅಲ್ವಾ. ಈಗ ಮಹಾಭಾರತದಲ್ಲಿ ನಾವು ಅದೇ ಕಲ್ತ್ವಿ, ಯುದ್ಧ ಮಾಡೋವಾಗ ದುರ್ಯೋಧನ ಅವರೆಲ್ಲ ಅವ್ರ ಕಷ್ಟ ಬಿಟ್ಟು ಯುದ್ಧ ಮಾಡಿದ್ರು. ಆದ್ರೆ ಪಾಂಡವರು ಏನ್ ಮಾಡಿದ್ರು, ಕೃಷ್ಣ ಏನ್ ಹೇಳಿದ್ರು ಅದನ್ನ ಮಾಡಕ್ ಸ್ಟಾರ್ಟ್ ಮಾಡಿದ್ರು.
ಅಲ್ವಾ? ಕೃಷ್ಣ ಸಾರಥಿಯಾಗಿ ಇಡೀ ಬರೀ ರಥಕ್ಕಲ್ಲ, ಇಡೀ ಯುದ್ಧಕ್ಕೆ ಸಾರಥಿಯಾಗಿ ನಿಂತು ಅವನ್ ಹೇಳ್ತಿದ್ದ, ಇದನ್ ಹೇಳು, ಹಿಂಗ್ ಮಾಡು, ಅವ್ರಿಗೆ ಇದನ್ ಮಾಡು, ಹಿಂಗ್ ಮಾಡು, ಇವಾಗ ಹಂಗ್ ಮಾಡು, ಇವಾಗ ಅಲ್ಲಿ ಹೋಗು, ಅಲ್ವಾ? ಸೊ ಯಾಕೆ ಅವನ್ ಅರ್ಜುನ ಕೇಳಿದ್ದ, ಕೃಷ್ಣ ನೀನ್ ನನ್ ಜೊತೆಯಲ್ಲಿರು, ನಂಗೆ ಸಾಕು, ಅಲ್ವಾ? ಸೊ ಅದು ತಪ್ಪು ಮಾಡಿ ಗೆದ್ರೋ ಸರಿ ಮಾಡಿ ಗೆದ್ರೋ ಒಟ್ನಲ್ಲಿ ಪಾಂಡವರನ್ನ ಗೆಲ್ಸಿದ್ರು ಕೃಷ್ಣ, ಅಲ್ವಾ? ಎಷ್ಟೇ ಕಷ್ಟ ಬಂದ್ರು, ಸೈನ್ಯ ಚಿಕ್ಕದಿತ್ತು ಪಾಂಡವರದು, ಕೌರವರ ಸೈನ್ಯ ತುಂಬಾ ದೊಡ್ಡದಿತ್ತು, ನಾರಾಯಣಿ ಸೇನಾ ಇತ್ತು, ಆದ್ರೂ ಅವ್ರು ಸೋತ್ರು, ಅಲ್ವಾ? ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಕೃಷ್ಣನ್ಗೋಸ್ಕರ ಮಾಡ್ಬೇಕು, ಕೃಷ್ಣನ ಹೆಸರು ತಗೊಂಡ್ ಮಾಡ್ಬೇಕು, ಅಂದ್ರೆ ನಾಮ ಜಪ ಮಾಡ್ಬೇಕು. ಯುಕ್ತ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿ ಮಾಪ್ನೋತಿ ನೈಷ್ಟಿಕಿಂ ಅಯುಕ್ತ ಕಾಮಕಾರೇಣ ಫಲೇ ಶಕ್ತೋ ನಿಬಧ್ಯತೆ. ಅನುವಾದ ಓದಿ ಯಾರಾದ್ರೂ. ಅನುವಾದ: ಒಂದೇ ರೀತಿಯಾಗಿ ನಿಷ್ಠೆಯಿಂದಿರುವ ಆತ್ಮನು ಪರಿಶುದ್ಧ ಶಾಂತಿಯನ್ನು ಹೊಂದುತ್ತಾನೆ, ಏಕೆಂದರೆ ಅವನು ಎಲ್ಲಾ ಕರ್ಮಗಳನ್ನು ನನಗೆ ಒಪ್ಪಿಸುತ್ತಾನೆ. ದೈವಯುಕ್ತನಲ್ಲದವನು ಕರ್ಮಫಲಕ್ಕಾಗಿ ಆಸೆ ಪಡುವುದರಿಂದ ತೊಡಕಿನಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ಕರ್ಮಫಲಕ್ಕೆ ಆಸೆ ಪಡುವುದರಿಂದ ತೊಡಕಿನಲ್ಲಿ ಸಿಲುಕುತ್ತೇವೆ. ಕೃಷ್ಣಗೆ ಅರ್ಪಿಸ್ತೇ ನಮಗೆ ಬೇಕು ಆ ಪುಣ್ಯ ಪಾಪ ಅಂದ್ರೆ ನಾವು ವಾಪಸ್ ಹೋಗ್ತೀವಿ, ಏನು ನಮ್ ಕರ್ಮ ನಾವು ಅನುಭವಿಸ್ಬೇಕಾಗಿ ಬರುತ್ತೆ. ದೇಹದ 9 ದ್ವಾರಗಳು ಯಾವುವು? ಯಾರಿಗಾದ್ರೂ ಗೊತ್ತಿದೆಯಾ? ನಮ್ಮ ದೇಹದಲ್ಲಿ 9 ಓಪನಿಂಗ್ಸ್ ಇದೆ, ದ್ವಾರಗಳಿದಾವೆ. ಅದೇ ನವರಂಧ್ರಗಳು ಅಂತಾರಲ್ಲ ಮಾತಾಜಿ, ಅದ ನವರಂಧ್ರಗಳು ಯಾವ ನವರಂಧ್ರಗಳು? ಮಾತಾಜಿ ಮೂಗು, ಹ್ಮ್ ಮೂಗಲ್ಲೆರಡು, ಕಣ್ಣಲ್ಲಿ ಮತ್ತೆ ಕಣ್ಣೀರ್ ಬರುತ್ತಲ್ಲ ಅದೆರಡು, ಹ್ಮ್ ಬಾಯಿ ಒಂದು, ಹ್ಮ್ ಕಿವಿ 2, ಹ್ಮ್ 4, 6, 7, ಓಕೆ. ಬೇರೆ ಯಾರಾದ್ರೂ? ಮಾನ್ಯ ಮಾತಾಜಿ, ದಾಕ್ಷಾಯಿಣಿ ಮಾತಾಜಿ. ಅಷ್ಟೇ ಗೊತ್ತು. ಓಕೆ, ಹರಿ ಬೋಲ್. ಸೊ ಮಾತಾಜಿ ಹೇಳ್ದಾಗೆ ಎರಡು ಕಣ್ಣು, 2 ಕಿವಿ, 4 ಆಯ್ತು. 2 ನಾಸ್ಟ್ರಿಲ್ಸ್, ಮೂಗಲ್ಲಿ 2 ನಾಸ್ಟ್ರಿಲ್ಸ್ ಇರುತ್ತಲ್ಲ, ಸೊ 6 ಆಯ್ತು, ಅಲ್ವಾ? ಆಮೇಲೆ ಬಾಯಿ 1, 7 ಆಯ್ತು. ಆಮೇಲೆ ಇನ್ನೇನು, ಜಿನೈಟಲ್ಸ್ ಅಲ್ಲ, ನಮ್ಮ ಗುಪ್ತಾಂಗ ಅಂತ ಹೇಳ್ತೀವಿ, ಅದು ಒಂದು. ಆಮೇಲೆ ರೆಕ್ಟಮ್ ಅಲ್ವಾ, ಅದು ನಾವು ತಿಂದಿದ್ದೆಲ್ಲ ಆಚೆ ಬರೋದು, ಸೊ ರೆಕ್ಟಮ್ ಅದೊಂದಾಯ್ತು. ಸೊ ಹೀಗೆ ಸೇರಿಸ್ಕೊಂಡು 9 ಆಗುತ್ತೆ ಮಾತಾಜಿ. 9 ಆಯ್ತಲ್ಲ? ಹೌದು. ಸೊ ಇದು 9 ನವರಂಧ್ರಗಳು ನಮ್ಮ ದೇಹದಲ್ಲಿರೋದು, ಆಯ್ತಾ? ಸೊ ನಿಮ್ ಕ್ವಿಝಲ್ಲಿ ಕೇಳ್ಬೋದು, ಸೊ ಅದಕ್ಕೆ ನಾನು ಇಂಪಾರ್ಟೆಂಟ್ ಅದು. ಜ್ಞಾನೇನ ತು ತದಜ್ಞಾನಂ ಯೇಷಾಂ ನಾಶಿತಮಾತ್ಮನಃ ತೇಷಾಮಾದಿತ್ಯ ವೈಜ್ಞಾನಂ ಪ್ರಕಾಶಾಯತಿ ತತ್ಪರಂ. ಅನುವಾದ: ಹರೇ ಕೃಷ್ಣ ಮಾತಾಜಿ. ಅನುವಾದ: ಅಜ್ಞಾನವನ್ನು ನಾಶ ಮಾಡುವ ಜ್ಞಾನದ ಬೆಳಕನ್ನು ಮನುಷ್ಯನು ಪಡೆದುಕೊಂಡಾಗ ಹಗಲು ಹೊತ್ತಿನಲ್ಲಿ ಸೂರ್ಯನು ಎಲ್ಲದರ ಮೇಲೂ ಬೆಳಕು ಹರಿಸುವಂತೆ ಅವನ ಅಜ್ಞಾನವು ಎಲ್ಲವನ್ನೂ ಪ್ರಕಾಶಗೊಳಿಸುತ್ತದೆ. ಧನ್ಯವಾದಗಳು ಮಾತಾಜಿ. ಹರಿಬಹುದು. ಅಜ್ಞಾನವನ್ನು ನಾಶ ಮಾಡುವ ಜ್ಞಾನದ ಬೆಳಕನ್ನು ಮನುಷ್ಯನು ಪಡೆದುಕೊಂಡಾಗ, ಸೊ ಇಲ್ಲಿ ಭಗವದ್ಗೀತೆಯಲ್ಲಿ ನಾವು ಆ ಜ್ಞಾನದ ಬೆಳಕನ್ನು ಪಡೆದುಕೊಡ್ತೀವಿ. ಇಲ್ಲ ಅಂದ್ರೆ ಶಾಸ್ತ್ರ ಗೊತ್ತಿಲ್ದಂಗೆ ನಾವ್ ಏನೇ ಮಾಡಿದ್ರು ಅದು ನಮಗೆ ವಾಪಸ್ ಬರುತ್ತೆ, ಅಲ್ವಾ? ಸೊ ಅದು ವೆರಿ ವೆರಿ ಇಂಪಾರ್ಟೆಂಟ್. ತದ್ಬುದ್ಧಯಸ್ತದ್ ಆತ್ಮಾನಸ್ತಾನ್ನಿಷ್ಟಾಸ್ತತ್ಪರಾಯಣಃ ಗಚ್ಚಂತಿ ಆವರ್ತಂ ಜ್ಞಾನ ನಿರ್ಧೂತ ಕಲ್ಮಷ. ಅನುವಾದ: ಹರೇ ಕೃಷ್ಣ ಮಾತಾಜಿ. ಮನುಷ್ಯನ ಬುದ್ಧಿ, ಮನಸ್ಸು, ಶ್ರದ್ಧೆ ಮತ್ತು ಆಶ್ರಯ ಎಲ್ಲವೂ ಪರಮಪ್ರಭುವಿನಲ್ಲಿ ನಿಂತಾಗ ಪೂರ್ಣ ಜ್ಞಾನವು ಆತನ ಸಂಶಯಗಳೆಲ್ಲವನ್ನು ತೊಳೆದು ಅವನನ್ನು ಪರಿಶುದ್ಧನನ್ನಾಗಿ ಮಾಡುತ್ತದೆ. ಹೀಗೆ ಆತನು ಮುಕ್ತಿ ಮಾರ್ಗದಲ್ಲಿ ನೇರವಾಗಿ ಮುನ್ನಡೆಯುತ್ತಾನೆ. ಹರಿಬಹುದು. ಸೊ ಇಲ್ಲಿ ಕೃಷ್ಣ ಹೇಳ್ತಿದ್ದಾನೆ, ನಾವ್ ಹೇಗೆ ಜ್ಞಾನ ಪಡ್ಕೋಬಹುದು. ಭಗವದ್ಗೀತೆ ಓದೋದ್ರಿಂದ ಜ್ಞಾನ ಬರುತ್ತೆ, ಆದ್ರೆ ಪೂರ್ಣ ಜ್ಞಾನ ಯಾವಾಗ ನಮಗ್ ಲಭ್ಯ ಆಗುತ್ತೆ? ನಮ್ಮ ಬುದ್ಧಿ, ಮನಸ್ಸು, ಶ್ರದ್ಧೆ ಮತ್ತು ಆಶ್ರಯ ಎಲ್ಲಾ ನಾವು ಕೃಷ್ಣನಲ್ಲಿ ನೋಡ್ಬೇಕು. ನಮ್ಮ ಬುದ್ಧಿ ಕೃಷ್ಣನ್ಗೋಸ್ಕರ ಉಪಯೋಗಿಸ್ಬೇಕು, ಮನಸ್ಸು ಕೃಷ್ಣನ್ಗೋಸ್ಕರ ಉಪಯೋಗಿಸ್ಬೇಕು, ಶ್ರದ್ಧೆ ಕೃಷ್ಣನ ಪಾದದ ಮೇಲೆ ಇಡ್ಬೇಕು, ಆಶ್ರಯ ನಮ್ಮ ಕೃಷ್ಣನೇ ಆಶ್ರಯ, ಬೇರೆ ಗತಿ ಇಲ್ಲ ಅಂತ ಹೇಳ್ಬೇಕು. ಅವಾಗ ಏನಾಗುತ್ತೆ? ಪೂರ್ಣ ಜ್ಞಾನ ನಮಗ್ ಸಿಗುತ್ತೆ. ಹಾಗೆ ನಾವು ಕೃಷ್ಣನ ಒಂದಿನ ಫೇಸ್ ಟು ಫೇಸ್ ನೋಡ್ತೀವಿ.
ಇದು ಈಗ ಬ್ರಾಹ್ಮಣರು ಕೂಡ ನಾವು ನೋಡಿರ್ಬೋದು, ದೊಡ್ಡ ದೊಡ್ಡ ಜ್ಞಾನಿಗಳಾಗಿರ್ಬೋದು, ಅವರು ವೇದಾಭ್ಯಾಸ ಮಾಡಿರ್ಬೋದು, ಆಯ್ತಾ. ಆದ್ರೆ ಪರಿಪೂರ್ಣ ನಾಲೆಡ್ಜ್ ಇರಲ್ಲ. ಮತ್ತೆ ಅವರು ಏನಾದ್ರೂ ಕಷ್ಟ ಬಂದ್ರೆ ಜೀವನದಲ್ಲಿ, ಅಯ್ಯೋ ನನಗೆ ಕಷ್ಟ ಬಂತು ಅಂತ ಎಲ್ಲ ಕುಗ್ಗು ಬಿಡ್ತಾರೆ. ಅಲ್ವಾ. ಕೆಲವರು ತಪ್ಪು ದಾರಿ ಹಿಡಿತಾರೆ, ಕುಡಿಯೋದಾಗಿರ್ಲಿ, ಸ್ಮೋಕಿಂಗ್ ಆಗಿರ್ಲಿ. ಯಾಕೆ ಈ ತರ? ಎಷ್ಟು ಓದಿದ್ರು, ಅವ್ರು ಎಷ್ಟು ಜ್ಞಾನಿ ಇದ್ರು, ಅವ್ರು ಯಾಕೆ ಈ ತರ ಎಲ್ಲ ಆಡ್ತಾರೆ ಅಲ್ವಾ. ನಾವ್ ಎಷ್ಟೊಂದು ಕೇಸಸ್ ನೋಡಿದೀವಿ, ನ್ಯೂಸ್ ಅಲ್ಲೆಲ್ಲ ಬರ್ತಾ ಇರತ್ತೆ. ಕಾವಿ ಬಟ್ಟೆ ಹಾಕಿರ್ತಾರೆ, ಜೈಲ್ಗೆ ಹೋಗ್ತಿರ್ತಾರೆ ಅಲ್ವಾ, ಏನೋ ಕೆಟ್ಟ ಕೆಲಸ ಮಾಡಿರ್ತಾರೆ. ಯಾಕೆ ಇದೆಲ್ಲ? ಯಾಕೆ ಅಂದ್ರೆ ಕೃಷ್ಣ ಇಲ್ಲ ಅದ್ರಲ್ಲಿ. ಬರೀ ಜ್ಞಾನ ಇದೆ, ಹೌದು, ಆದ್ರೆ ಕೃಷ್ಣ ಇಲ್ಲ. ಕೃಷ್ಣ ಯಾವಾಗ ಬರ್ತಾನೆ ನಮ್ಮ ಜೀವನದಲ್ಲಿ, ನಮ್ಮ ಮನಸ್ಸಿನಲ್ಲಿ? ನಾವು ಕೃಷ್ಣನ ಪ್ರೀತಿಸಿದಾಗ, ಕೃಷ್ಣನ್ ಜೊತೆ ಒಂದು ಸಂಬಂಧ ಬೆಳೆಸ್ಕೋಬೇಕು. ಆವಾಗ ಕೃಷ್ಣ ನಮ್ಮ ಜೀವನ ಎಂಟರ್ ಆಗ್ತಾನೆ, ನಮ್ಮ ಹೃದಯ ಎಂಟರ್ ಆಗ್ತಾನೆ ಅಲ್ವಾ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೆಲವರು ಕೃಷ್ಣನ ಫ್ರೆಂಡ್ ಅಂತ ನೋಡ್ತಾರೆ, ಇನ್ ಕೆಲವರು ನನ್ಗೆ ಕೃಷ್ಣ ಚಿಕ್ಕ ಮಗು ಅಂತ ನೋಡ್ತಾರೆ. ಮನೆಯಲ್ಲಿ ಅಮ್ಮಂದ್ರಿದ್ರೆ ಅವರು ಮನೆಯವ್ರಿಗೆಲ್ಲ ಅಡ್ಗೆ ಮಾಡೋವಾಗ ಕೃಷ್ಣನು ನನ್ ಮಗನೇ, ಅವನ್ಗೂ ನಾನು ಅಡ್ಗೆ ಮಾಡ್ತಿದ್ದೀನಿ, ಇದು ಅವನಿಗೋಸ್ಕರ ಅಂತ ಹೇಳಿ ಅವನ್ಗೆ ನೈವೇದ್ಯ ಮಾಡಿ ಮನೆಯವ್ರಿಗೆಲ್ಲ ಬಡಿಸ್ತಾರೆ. ಸೊ ಯಾವ ಸಂಬಂಧ ನೀವು ಬೆಳೆಸ್ಕೊಂತಿದ್ದೀರಾ ಕೃಷ್ಣನ್ ಜೊತೆ, ಹೇಗ್ ನೀವು ಅವನ್ನ ಪ್ರೀತಿ ಮಾಡ್ತಿದ್ದೀರಾ, ಅದು ವೆರಿ ಇಂಪಾರ್ಟೆಂಟ್. ಅವಾಗ ಪ್ರೀತಿ ಜೊತೆ ಬರೋದೇ ಭಕ್ತಿ. ಭಕ್ತಿ ಅಂದ್ರೆ ಪ್ರೀತಿ ಅಲ್ವಾ. ಸೊ ಕೃಷ್ಣ ಯಾವಾಗ ನಮ್ಮ ಜೀವನದಲ್ಲಿ, ಹೃದಯದಲ್ಲಿ ಎಂಟರ್ ಆಗ್ತಾನೆ, ಆವಾಗ ಈ ಎಲ್ಲಾ ಕಷ್ಟಗಳು ಹೋಗ್ತಾ ಹೋಗುತ್ತೆ. ಅದು ಒಂದ್ ರಾತ್ರಿಯಲ್ಲಿ ಹೋಗಲ್ಲ, ಒಂದ್ ದಿನದಲ್ಲಿ ಹೋಗಲ್ಲ, ಹೋಗ್ತಾ ಕ್ರಮೇಣ ನಾವು ಹೇಗೆ ಭಕ್ತಿ ಜಾಸ್ತಿ ಆಗ್ತಾ ಆಗ್ತಾ ಆಗ್ತಾ, ನಮ್ಮ ಶರಣಾಗತಿ ಹೇಗೆ ಜಾಸ್ತಿ ಆಗ್ತಾ ಆಗ್ತಾ ಹೋಗುತ್ತೋ ಹಾಗೆ ನಮ್ಗೆ ಕೃಷ್ಣನ ಪ್ರಕಾಶ ಆಗ್ತಾ 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 ಹೋಗುತ್ತೆ. ಅವಾಗ ನಾವು ಒಂದಿನ ಏನಾಗುತ್ತೆ, ಕೃಷ್ಣನ ಮುಖಾಮುಖಿ ನೋಡ್ಬೋದು ಅಲ್ವಾ. ಮುಖಾಮುಖಿ ನೋಡಿ ಭೇಟಿ ಮಾಡ್ಬೋದು. ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣಾಗವೇ ಹಸ್ತಿನೇ ಪಂಡಿತ ಶುನಿ ಚೈವ ಪಾಕೆ ಚ ಪಂಡಿತ ಸಮದರ್ಶನಃ. ಸೊ ಇಲ್ಲಿ ಓದ್ಕೊಂಡವ್ರು, ತಿಳಿದಂತವ್ರು ಅನುವಾದ ಓದಿ ಯಾರಾದ್ರೂ. ಇದು ಅನುವಾದ. ನಮ್ರರಾದ ಜ್ಞಾನಿಗಳು ನಿಜವಾದ ಜ್ಞಾನವನ್ನು ಪಡೆದವರಾದುದರಿಂದ ವಿದ್ಯಾವಿನಯ ಸಂಪನ್ನರಾದ ಬ್ರಾಹ್ಮಣರನ್ನು, ಹಸುವನ್ನು, ಆನೆಯನ್ನು, ನಾಯಿಯ ಮಾಂಸವನ್ನು ತಿನ್ನುವವನನ್ನು ಅಂತ್ಯಜನನು ಒಂದೇ ರೀತಿ ಕಾಣುತ್ತಾರೆ. ಧನ್ಯವಾದಗಳು ಮಾತಾಜಿ. ಹರಿಬೋಲ್. ಇಲ್ಲಿ ಅರ್ಥ ಆಯ್ತಲ್ಲ ನಮ್ಗೆ. ಬರೀ ಶಾಸ್ತ್ರ ಓದೋದ್ರಿಂದ ನಮಗ್ ನಾಲೆಡ್ಜ್ ಸಿಗಲ್ಲ, ಜ್ಞಾನ ಸಿಗಲ್ಲ. ನಿಜವಾಗ್ಲೂ ನಮಗ್ ಜ್ಞಾನ ಸಿಕ್ಕಿದೆ, ನಮ್ರರಾದ ಜ್ಞಾನಿಗಳು ನಿಜವಾಗ್ಲೂ ಜ್ಞಾನ ಸಿಕ್ಕಿದೆ ಅಂತ ಪ್ರೂವ್ ಮಾಡೋದು ಹೇಗೆ? ನಾವ್ ಯಾವಾಗ ಎಲ್ಲರನ್ನೂ ಸಮವಾಗಿ ನೋಡ್ತೀವೋ, ಒಂದು ನಾಯಿನಾಗಿರ್ಬೋದು, ನಾಯಿನ ತಿನ್ನೋನ ಆಗಿರ್ಬೋದು, ನಾಯಿ ಮಾಂಸವನ್ನ ತಿನ್ನೋನ ನಾವು ಶುನಿ ಚೈವ ಸ್ವಪಾಕೇಚ ಅಂತ ಹೇಳ್ತೀವಿ ಅಲ್ವಾ. ಸೊ ಆ ನಾಯಿ ಅಂದ್ರೆ ಶುನಿ, ನಾಯಿನ, ಬ್ರಾಹ್ಮಣನ, ಒಂದು ಆನೆನ ಅಲ್ವಾ, ಎಲ್ಲರನ್ನೂ ಒಂದೇ ಸರ್ತಿ, ಒಂದು ಹಸುನ ಎಲ್ಲರನ್ನೂ ಒಂದೇ ಸಮ ನೋಡ್ಬೇಕು. ಎಲ್ಲರಲ್ಲೂ ಪರಮಾತ್ಮ ಇದ್ದಾನೆ. ಈಗ ನಾವು ಮಾಧವ ಸೇವೆ ಹೇಗ್ ಮಾಡೋದು? ಎಲ್ಲರಲ್ಲೂ ಪರಮಾತ್ಮ ಇದ್ದಾನೆ, ಆ ಕೃಷ್ಣನ್ ನೋಡಿ ಸೇವೆ ಮಾಡಿ. ನೀವು ಬರೀ ನಮ್ಮ ದೇಹ ನೋಡಿ ಮಾಡ್ಬೇಡಿ ಅಲ್ವಾ. ಇದು ಹಸು, ಪಾಪ ಇದಕ್ಕೆ ಹಸುವಾಗ್ತಿದೆ, ಊಟ ಕೊಡೋಣ, ಅದು ತಪ್ಪು ಆಯ್ತಾ. ಕೃಷ್ಣ ಪ್ರಸಾದ ಕೊಡೋಣ, ಓಕೆ, ಇವಾಗ ನಾನು ಹುಲ್ ತಿನ್ನಿಸ್ತಿದ್ದೀನಿ, ಹುಲ್ನ ದೇವ್ರಿಗೆ ಅರ್ಪಿಸೋಣ, ಆ ಪ್ರಸಾದ ನಾವು ತಿನ್ಸೋಣ, ಅದು ಏನಾಗುತ್ತೆ, ಕೃಷ್ಣ ಸೇವೆ ಆಗುತ್ತೆ. ಸೊ ನೀವು ಅವಾಗ ಏನಾಗುತ್ತೆ, ಅದು ನಿಜವಾದ ಜ್ಞಾನ ಅಲ್ವಾ. ಪಾಪ ಹಸುವಲ್ಲೂ ಪರಮಾತ್ಮ ಇದ್ದಾನೆ, ಅದಕ್ಕೇನಾದ್ರೂ ತಿನ್ಸೋಣ ಅನ್ನೋದು, ಅದು ಕೃಷ್ಣನ ಮಧ್ಯೆ ತಗೊಂಡ್ ಬಂದು ನಾವು ನೋಡ್ತಾ ಇದೀವಿ ಅಲ್ಲ, ಅವಾಗ ನಾವು ನಿಜವಾಗ್ಲೂ ಜ್ಞಾನಿಗಳು ಅಂತ ಅನ್ಸ್ಕೋತೀವಿ. ಸೊ ಕೃಷ್ಣ 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 ಇಲ್ಲ ಅಂದ್ರೆ ಜೀವನನೇ ಇಲ್ಲ. ಇದು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ವೆರಿ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿ ಎಲ್ಲಾ ಜೀವಿಗಳ ಕಡೆಗೆ ಸಮಾನ ದೃಷ್ಟಿಯನ್ನು ಹೇಗೆ ನೋಡಬಹುದು, ಅಲ್ಲಿನ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಬಾಹ್ಯ ಸ್ಪರ್ಶೆ ಸ್ವಸಕ್ತಾತ್ಮ ವಿಂದತಿ ಆತ್ಮನಿ ಯತ್ಸುಖಂ ಸ ಬ್ರಹ್ಮಯೋಗಂ ಯುಕ್ತಾತ್ಮ ಸುಖಂ ಅಕ್ಷಯಂ ಅಶ್ನುತೆ ಅಲ್ವಾ. ಸೊ ಇಲ್ಲಿ ಅನುವಾದ ಓದಿ. ಅನುವಾದ. ಹೀಗೆ ಮುಕ್ತನಾದ ಮನುಷ್ಯನಿಗೆ ಐಹಿಕ ಇಂದ್ರಿಯ ಸುಖದ ಆಕರ್ಷಣೆ ಇಲ್ಲ. ಅವನು ಯಾವಾಗಲೂ ಅಂತರ್ಯದಲ್ಲಿ ಸುಖವನ್ನು ಅನುಭವಿಸುತ್ತಾ ಸಮೃದ್ಧಿ ಸ್ಥಿತಿಯಲ್ಲಿರುತ್ತಾನೆ. ಈ ರೀತಿಯಲ್ಲಿ ಆತ್ಮ ಸಾಕ್ಷಾತ್ಕಾರ ಪಡೆದ ಮನುಷ್ಯನು ಪರಮಸತ್ಯದಲ್ಲಿ ಮಗ್ನನಾಗಿರುವುದರಿಂದ ಅಮಿತಾನಂದವನ್ನು ಸವಿಯುತ್ತಾನೆ. ಧನ್ಯವಾದಗಳು ಮಾತಾಜಿ. ಹಾಯ್ ಬೋಲ್. ಸೊ ಅರ್ಥ ಆಯ್ತಲ್ಲ ನಮ್ಗೆ, ಯಾವಾಗ ಈ ತರ ಸುಖ ಸಿಗುತ್ತೆ ಅಲ್ವಾ. ನಾವು ಅಂತರ್ ಸುಖ ಅನುಭವಿಸ್ಬೇಕು, ಒಳಗಿಂದ ಸುಖ ಬರುತ್ತೆ
ಆಚೆ ಸುಖ ಬರಲ್ಲ. ನಾವೀಗಾಗ್ಲೇ ಡಿಸ್ಕಸ್ ಮಾಡಿದೀವಿ. ಆಚೆ ಸುಖ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಆಚೆಯಿಂದ ಸುಖ ಬರಲ್ಲ, ಒಳಗ್ ಬರುತ್ತೆ. ಒಳಗೆ ಕೃಷ್ಣ ಎಲ್ಲಿ ಕೂತಿರ್ತಾನೆ? ನಮ್ಮ ಹೃದಯದಲ್ಲಿ ಕೂತಿರ್ತಾನೆ. ಅದನ್ನ ನಾವು ಮುಂದಿನ ಅಧ್ಯಾಯಗಳಲ್ಲಿ ನೋಡ್ತೀವಿ. ನಮ್ಮ ದೇಹದಲ್ಲಿ ಎಲ್ಲಿ ಯಾವ ಭಾಗದಲ್ಲಿ ಪರಮಾತ್ಮ ಕೂತಿರ್ತಾನೆ. ಆ ಪರಮಾತ್ಮ ನಮಗೊಂದು ಸ್ಪೆಷಲ್ ಸುಖ, ಏನೋ ಒಂದು ಖುಷಿನ ಕೊಡ್ತಾ ಇರ್ತಾನೆ. ಅಂದ್ರೆ ಖುಷಿ ಬರೋದು ಹೃದಯದೊಳಗಿಂದ ಜನರೇಟ್ ಆಗತ್ತೆ, ಆಚೆಯಿಂದ ನಮ್ಗೆ ಖುಷಿ ಬರಲ್ಲ. ನಾವ್ ಏನ್ ಮಾಡ್ತೀವಿ, ನಮಗೆ ಈಗ ಮಗುಗ್ ಚಾಕ್ಲೇಟ್ ಕೊಟ್ರೆ ಮಗು ಫುಲ್ ಖುಷಿ ಆಗ್ಬಿಡುತ್ತಲ್ವಾ. ಸೊ ಚಾಕ್ಲೇಟ್ ಇಂದ ಖುಷಿ ಬರುತ್ತೆ. ಇನ್ನೇನೋ ನಮಗೆ ಜಾಸ್ತಿ ದುಡ್ಡು ಬಂದ್ರೆ ಖುಷಿ ಬರುತ್ತೆ, ಆಸ್ತಿ ಬಂದ್ರೆ ಖುಷಿ ಬರುತ್ತೆ, ಅಲ್ವಾ, ಪ್ರಮೋಷನ್ ಬಂದ್ರೆ ಖುಷಿ ಬರುತ್ತೆ, ನಮಗ್ ಬಿಸ್ನೆಸ್ ಸಕ್ಸಸ್ ಆದ್ರೆ ಖುಷಿ ಬರುತ್ತೆ. ಇದೆಲ್ಲ ಆಚೆಯಿಂದ ಖುಷಿ ಬರಲ್ಲ, ಒಳಗಿಂದ ಖುಷಿ ಬರುತ್ತೆ. ಅದನ್ನ ನಾವ್ ಅರ್ಥ ಮಾಡ್ಕೋಬೇಕು. ಅವಾಗ ಈ ಒಳಗಿರೋ ಖುಷಿಗೆ ನಾವ್ ಯಾವಾಗ ಅಟ್ರಾಕ್ಟ್ ಆಗ್ತೀವಿ, ಆಚೆಯಿಂದ ಬರೋ ಖುಷಿ ನಾವ್ ಯಾವಾಗ ತ್ಯಜಿಸ್ತೀವಿ, ನನಗ್ ಬೇಡ ಅಂತ ಯಾವಾಗ ಹೇಳ್ತೀವಿ, ಅವಾಗ ನಾವು ಯಾವಾಗ್ಲೂ ಸುಖನ ಅನುಭವಿಸ್ತಾ ಹೋಗ್ತೀವಿ. ಯಾಕಂದ್ರೆ ಆ ಸುಖ ರಿಯಲ್ ಸುಖ, ಅದು ಕೃಷ್ಣನ್ ಒಳಗಿಂದ ಬರ್ತಾ ಇರುತ್ತೆ ಅಲ್ವಾ. ಕೃಷ್ಣ ನಮಗ್ ಕೊಡ್ತಾ ಇರ್ತಾನೆ ಅಲ್ವಾ. ಸುಖಂ ಅಕ್ಷಯಂ ಅಷ್ಟಂತೆ, ಅದು ಅಕ್ಷಯ, ಅದು ವೃದ್ಧಿ ಆಗ್ತಾ ಹೋಗುತ್ತೆ ಹೊತ್ತು ಕಡಿಮೆ ಆಗಲ್ಲ. ಆಯ್ತಾ. ಇದೊಂದು ಚಿಕ್ಕ ಕತೆ, ಈ ಕಥೆಯಿಂದ ನಾವು ಮುಗಿಸೋಣಂತೆ ಕ್ಲಾಸ್ನ. ಸೊ ಏನ್ ಈ ಕತೆ? ಇವ್ರು ಯಾರು? ಯಾರಿಗಾದ್ರೂ ಗೊತ್ತಿದ್ಯಾ? ಯಾರು ಇವರು ಜಪ ಮಾಡ್ತಾ ಇದ್ದಾರೆ? ವಿಶ್ವಾಮಿತ್ರ ಮುನಿ ಅಂತ. ವಿಶ್ವಾಮಿತ್ರ ಅಲ್ಲ, ವಿಶ್ವಾಮಿತ್ರ ಜಪ ಮಾಡಲ್ಲ, ಅವ್ರು ಬರೀ ತಪಸ್ ಮಾಡ್ತಾರೆ, ಅವ್ರು ಭಕ್ತರಲ್ಲ, ಅವ್ರು ಬರೀ ಗೊತ್ತಿಲ್ವಾ? ಸೊ ಇದು ಆಕ್ಚುಲಿ ಕೃಷ್ಣ ಯಾವಾಗ ಚೈತನ್ಯ ಮಹಾಪ್ರಭು ಆಗಿ ಬರ್ತಾನೆ ಈ ಭೂಮಿಗೆ, ಅವಾಗ ಬ್ರಹ್ಮ ಅಲ್ವಾ, ಬ್ರಹ್ಮ ಹರಿದಾಸ್ ಠಾಕೂರ್ ಆಗಿ ಬರ್ತಾನೆ. ಸೊ ಇವರು ಬ್ರಹ್ಮ ಆಕ್ಚುಲಿ ಹರಿದಾಸ್ ಠಾಕೂರ್ ಆಗಿ ಬರ್ತಾನೆ. ಅಂದ್ರೆ ಕೃಷ್ಣ ಚೈತನ್ಯ ಮಹಾಪ್ರಭುಗಳು ಬಂದಾಗ, ಅಂದ್ರೆ ಕೃಷ್ಣನೇ ಭಕ್ತನಾಗಿ ಬಂದಾಗ ಬೇರೆ ಎಲ್ಲರೂ ಕೂಡ ಭಕ್ತರಾಗೇ ಬರ್ತಾರೆ. ಸೊ ಇಲ್ಲಿ ಅದಕ್ಕೆ ಲಾರ್ಡ್ ಬ್ರಹ್ಮ ಇವರು ಹರಿದಾಸ್ ಠಾಕೂರ್ ಆಗಿ ಬರ್ತಾರೆ. ಅಂದ್ರೆ ಇವರು ನಾಮಾಚಾರ್ಯ ಅಂತ ಕರಿತೀವಿ. ಯಾಕಂದ್ರೆ ನಾವೆಲ್ಲ 16 ರೌಂಡ್ಸ್ ಮಾಡ್ಬೇಕು ಅಂತ ಹೇಳಿದ್ವಲ್ಲ, ಪ್ರಭುಪಾದರು ನಮಗೆ 16 ರೌಂಡ್ಸ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಆದ್ರೆ ಹರಿದಾಸ್ ಠಾಕೂರ್ 192 ರೌಂಡ್ಸ್ ಮಾಡ್ತಾ ಇದ್ರು. ಕ್ಯಾನ್ ಯು ಇಮ್ಯಾಜಿನ್? 192 ರೌಂಡ್ಸ್. ನಮಗ್ ಒಂದ್ ರೌಂಡ್ 108 ಟೈಮ್ಸ್ ಮಾಡಿದ್ರೆ ಅದು 1 ರೌಂಡ್ ಅಂತ ಕರಿತೀವಿ. ಅದಕ್ಕೆ ಒಂದ್ 10-15 ನಿಮಿಷ ಆಗುತ್ತೆ. ಅವರು ಹರಿದಾಸ್ ಠಾಕೂರ್ ನೋಡಿದ್ರೆ 192 ರೌಂಡ್ಸ್, ಅಂದ್ರೆ ಇಡೀ ದಿನ ಬರೀ ಜಪ ಮಾಡ್ತಿದ್ರು, ಅವ್ರು ಏನು ಮಾಡ್ತಾ ಇರ್ಲಿಲ್ಲ ಬೇರೆ. ಆಯ್ತಾ. ಸೊ ಈ ತರ ಮಾಡ್ತಾ ಇದ್ರು ಕೂತಾಗ. ಇದನ್ನ ತಪ್ಪಿಸ್ಬೇಕು, ಅವ್ರನ್ನ ಪರೀಕ್ಷೆ ಮಾಡ್ಬೇಕು ಅಂತ ಈಗ ಬೇರೆ ಇವರು ಹರಿದಾಸ್ ಠಾಕೂರ್ ಮುಸ್ಲಿಂ ಇದ್ರಲ್ಲಿ ಹುಟ್ಟಿದ್ರು. ಸೊ ಬೇರೆ ಮುಸ್ಲಿಮ್ಸ್ ಎಲ್ಲ ಪ್ಲಾನ್ ಮಾಡಿ ಒಂದು ವೇಶ್ಯನ ಕಳಿಸ್ತಾರೆ ಅವನ ಹತ್ರ. ಸೊ ಆ ವೇಶ್ಯೆ ಬಂದು ಹರಿದಾಸ್ ಠಾಕೂರ್ನ ಅಟ್ರಾಕ್ಟ್ ಮಾಡಕ್ಕೆ ಬೇರೆ ಬೇರೆ ಇದು ಮಾಡ್ತಾ ಇರ್ತಾಳೆ, ಏನಾದ್ರೂ ಟ್ರೈ ಮಾಡ್ತಾ ಇರ್ತಾಳೆ, ಹೆಂಗಾದ್ರೂ ಅಟ್ರಾಕ್ಟ್ ಮಾಡ್ಬೇಕು ಇವನ್ನ ಅಂದ್ರೆ. ಆದ್ರೆ ಹರಿದಾಸ್ ಠಾಕೂರ್ ಏನ್ ಹೇಳ್ತಾನೆ, ಅಮ್ಮ ನೀನ್ ಅಲ್ಲಿ ಕೂತಿರು ಒಂದ್ ಜಾಗದಲ್ಲಿ, ಇಲ್ಲೇ ಕೂತಿರು ತುಳಸಿ ಪಕ್ಕ, ನಾನ್ ಜಪ ಇದೆ, ಇನ್ನೊಂದ್ ಏನ್ ಸ್ವಲ್ಪ ಇದೆ, ಮುಗಿಸ್ಬಿಟ್ ಬರ್ತೀನಿ ಅಂತ ಹೇಳ್ತಾ ಇರ್ತಾನೆ ಯಾವಾಗ್ಲೂ. ಆಯ್ತಾ. ಅವಳು ಅಲ್ಲೇ ಕುತ್ಕೊಂಡು ವೇಟ್ ಮಾಡ್ತಾ ಇರ್ತಾಳೆ. ಆಯ್ತಾ. ಇವಾಗ ಬರ್ತಾನೆ ಅವಾಗ ಬರ್ತಾನೆ ಅಂತ. ಅವಾಗ ಪದೇ ಪದೇ ಕೇಳ್ತಿರ್ತಾಳೆ, ಇನ್ನೂ ಎರಡೇ ರೌಂಡ್ ಅಂತ ಹೇಳಿ ಅವ್ನು ಫುಲ್ 198 ರೌಂಡ್ ಮುಗಿಸೋವರೆಗೂ ಹೇಳಲ್ಲ ಆ ಜಾಗದಿಂದ. ಆಮೇಲೆ ಏನಾಗುತ್ತೆ, ಇದು ಆಗತ್ತೆ, ಸೂರ್ಯಾಸ್ತ ಆಗತ್ತೆ, ಕತ್ಲಾಗ್ಬಿಡುತ್ತೆ. ಸೊ ಅವ್ನು ಹರಿದಾಸ್ ಠಾಕೂರ್ ಹೇಳ್ತಾನೆ, ನಿನ್ ಜೊತೆ ಮಾತಾಡಕ್ಕೆ ಆಗ್ಲಿಲ್ಲ, ಸಾರಿ, ನನ್ ಜಪ ಇತ್ತು, ನೀನ್ ಇವಾಗ ಲೇಟ್ ಆಗಿದೆ, ನೀನ್ ನಾಳೆ ಬಾ ಅಂತ ಹೇಳ್ತಾನೆ. ಸೊ ಅವಳು ಮತ್ತೆ ನಾಳೆ ಬರ್ತಾಳೆ. ಆಯ್ತಾ. ಹಿಂಗೆ ದಿನ ಎಷ್ಟೊಂದ್ ದಿನ ಹೀಗೆ ಆಗೋಗುತ್ತೆ. ಅಲ್ಲಿ ಕುತ್ಕೊಂಡು ಏನ್ ಮಾಡ್ತಿರ್ತಾಳೆ ಆ ವೇಶ್ಯೆ, ಅವನು ಅವ್ನು ಜೋರಾಗಿ ಜಪ ಮಾಡ್ತಿರ್ತಾನೆ, ಅದನ್ನ ಕೇಳಿಸ್ಕೊತಿರ್ತಾಳೆ. ಈ ಹರಿದಾಸ್ ಠಾಕೂರ್ ಅತಿ ಶುದ್ಧ ಭಕ್ತ ಅಂದ್ರೆ ಶುದ್ಧ ಭಕ್ತ. ಆಯ್ತಾ. ಸಾಕ್ಷಾತ್ ಬ್ರಹ್ಮ ಅಲ್ವಾ. ಸೊ ಅವನ ಬಾಯಲ್ಲಿಂದ ಬರೋ ಜಪಾನು ಪವಿತ್ರವಾಗಿರುತ್ತೆ, ಶುದ್ಧವಾಗಿರುತ್ತೆ. ಈಗ ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳಿದ್ರೆ ಅದ್ರಲ್ಲಿ ಶುದ್ಧತೆ ಏನೂ ಇಲ್ಲ. ಯಾಕಂದ್ರೆ ನಮ್ಮ ಮನಸ್ಸು ಶುದ್ಧ ಇಲ್ಲ, ಅದ್ರಲ್ಲಿ ಆಸೆಗಳಿದೆ, ಕೋಪ ಇದೆ, ತಾಪ ಇದೆ ಅಲ್ವಾ. ನಮ್ಮ ಮನಸ್ಸು ಶುದ್ಧ ಇಲ್ಲ. ಆದ್ರೆ ಆ ಶುದ್ಧ ಭಕ್ತೃ ಬಾಯಲ್ಲಿಂದ ಬರೋದು. ಅದಕ್ಕೆ ನಾವ್ ಯಾವಾಗ್ಲೂ ಚಾಂಟಿಂಗ್ ಮಾಡೋವಾಗ ಪ್ರಭುಪಾದರ ಚಾಂಟಿಂಗ್ ಹಾಕಿ ಮಾಡ್ತೀವಿ ಅಲ್ಲ. ಈಗ ಕ್ಲಾಸ್ ಶುರುವಾಗ ಮುಂಚೆ ನಾವು ಮಾಡ್ತೀವಿ ಅಲ್ಲ ಜಪ, ಪ್ರಭುಪಾದರ ಚಾಂಟಿಂಗ್ ಹಾಕಿ ನಾವು ಜಪ ಮಾಡ್ತೀವಿ. ಯಾಕೆ ಅಂದ್ರೆ ಅವ್ರ ಬಾಯಲ್ಲಿಂದ ಬರ್ತಿರೋದು ಶುದ್ಧ ಹರೇ ಕೃಷ್ಣ ಮಹಾಮಂತ್ರ. ಸೊ ಅದನ್ನ ಕೇಳಿಸ್ಕೊಂಡು ನಾವು ಜಪ ಮಾಡಿದಾಗ ನಮಗೂ ಜಪ ಹತ್ತುತ್ತೆ. ಇವಾಗ ಇವಳಿಗಾಗಿದ್ದು ಅದೇ, ತುಳಸಿ ಪಕ್ಕದಲ್ಲಿ ಕುತ್ಕೊಂಡು ವೇಟ್ ಮಾಡ್ತಿರುವಾಗ ಅವ್ನ್ ಜೋರಾಗಿ ಜಪ ಮಾಡ್ತಿರೋದನ್ನ ಕೇಳಿ ಆ ಶುದ್ಧ ನಾಮ ಕೇಳಿ ಏನಾಯ್ತು, ಅವಳು ಶುದ್ಧ ಭಕ್ತಳಾಗೋಗ್ಬಿಟ್ಲು.
ಒಂದಿನ ಬಂದ್ಲು, ಈ ತರ ಆಗ್ತಾ ಇತ್ತಲ್ಲ, ದಿನ ಬರ್ತಾ ಇದ್ಲು, ಕಾಯ್ತಾ ಇದ್ಲು. ಒಂದಿನ ಏನಾಯ್ತು, ಲಾಸ್ಟ್ ದಿನ ಅವಳು ಇಲ್ಲಿ ಸೀರೆ ಎಲ್ಲ ಬೇರೆ ತರ ಉಟ್ಟಿದಾಳೆ ಅಲ್ಲ, ಅವಳು ಆ ಲಾಸ್ಟ್ ದಿನ ಬಂದಾಗ ಸೀರೆ ಫುಲ್ಲು ತಲೆ ಮೇಲೆಲ್ಲ ಸೆರಗ್ ಹಾಕೊಂಡು ಎಲ್ಲ ಫುಲ್ ಹಾಕೊಂಡು ಬಂದ್ಬಿಟ್ಟು ಸಾಷ್ಟಾಂಗ ಪ್ರಣಾಮ ಮಾಡಿದ್ಲು ಹರಿದಾಸ್ ಠಾಕೂರ್ ಮುಂದೆ. ಪ್ರಣಾಮ ಮಾಡಿ, ನನಗೂ ಈ ಜಪ ಉದ್ದೇಶಿಸಿ, ನಾನು ಕೆಟ್ಟ ಕೆಲಸ ಮಾಡ್ತೀನಿ, ಆದ್ರೆ ನನ್ಗಿವಾಗ ಬುದ್ಧಿ ಬಂದಿದೆ, ನನ್ಗೆ ಕೃಷ್ಣ ಬೇಕು ಅಂತ ಹೇಳಿ ನನಗೂ ಹರೇ ಕೃಷ್ಣ ಜಪ ಉಪದೇಶ ಮಾಡಿ, ಆಯ್ತಾ, ನನಗೂ ಹೇಳ್ಕೊಡಿ ಅಂತ ಹೇಳ್ತಾಳೆ. ಅವಾಗ ಹರಿದಾಸ್ ಠಾಕೂರ್ ಅವನ ಜಪಮಾಲೆನೆ ಕೊಡ್ತಾನೆ ಅವಳಿಗೆ. ಇಲ್ಲಿ ಜಪ ಬ್ಯಾಗ್ ನೋಡ್ತಾ ಇದ್ದೀರಾ, ಅವನ ಜಪ ಬ್ಯಾಗೆ ಕೊಡ್ತಾನೆ, ಅವನ ಜಾಗನೇ ಕೊಡ್ತಾನೆ. ಆ ಜಾಗದಿಂದ ಎದ್ದು ನೀನ್ ಇಲ್ಲಿ ಕುತ್ಕೋ, ನೀನ್ ಜಪ ಮಾಡು, ತುಳಸಿ ಪೂಜೆ ಮಾಡು, ಆಯ್ತಾ, ಹರೇ ಕೃಷ್ಣ ಮಹಾಮಂತ್ರ ಉಪದೇಶ ಮಾಡಿ ಅವಳಿಗೆ ಆ ವೇಶ್ಯೆಗೆ ದೀಕ್ಷೆ ಕೊಡ್ತಾನೆ, ಆಯ್ತಾ. ಕೊಟ್ಟು ಅವನು ಅಲ್ಲಿಂದ ಹೊರಡ್ತಾನೆ ಬೇರೆ ಜಾಗಕ್ಕೆ. ಅವಳು ಆ ಜಾಗನ ತಗೊಂತಾಳೆ. ಅವಳು ಜಪ ಮಾಡ್ತಾ ಮಾಡ್ತಾ ಹರಿದಾಸ್ ಠಾಕೂರಿನ ಆಶೀರ್ವಾದದಿಂದ ಅವಳಿಗೆ ಡೈರೆಕ್ಟ್ ಮೋಕ್ಷ ಸಿಗುತ್ತೆ. ಒಂದು ವೇಶ್ಯೆ ಮೋಕ್ಷ ತಗೊಳ್ಳೋದು ಎಲ್ಲಾದ್ರೂ ನೋಡಿದೀರಾ ನೀವು? ಎಲ್ಲಿಂದ ಬಂತು? ಹರೇ ಕೃಷ್ಣ ಮಹಾಮಂತ್ರದಿಂದ ಬಂತು. ಅವನೇನ್ ಮಾಡ್ದ? ಅವನು ಈಗ ಆಚೆಯಿಂದ ಬರೋ ಖುಷಿಗೆ ಪ್ರಾಮುಖ್ಯತೆ ಕೊಡ್ಲಿಲ್ಲ ಅಲ್ವಾ. ಅವನ್ ಖುಷಿ ಒಳಗಿಂದ ಬರ್ತಾ ಇದೆ ಅವನಿಗೆ, ಈ ಖುಷಿ ಅವನಿಗೆ ಬೇಕೇ ಆಗಿಲ್ಲ. ಅದಕ್ಕೆ ಅವನ್ ಏನ್ ಹೇಳ್ದ, ನೀನ್ ಅಲ್ಲೇ ಕುತ್ಕೊಂಡ್ ಕಾಯಮ್ಮ, ನಾನ್ ಜಪ ಮಾಡ್ಬರ್ತೀನಿ, ಜಪಕ್ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟ ಅಲ್ವಾ. ಸೊ ಇಲ್ಲಿ ನಾವು ಕಲಿಬಹುದು, ಬಾಹ್ಯ ಸ್ಪರ್ಶೇ ಸ್ವಸಕ್ತ ಆತ್ಮ. ಆಚೆಯಿಂದ ಬಾಹ್ಯ ಸುಖ ನೆಮ್ಮದಿ ನಮಗ್ ಕೊಡಲ್ಲ, ಆ ಬಾಹ್ಯದಿಂದ ಬರೋ ಸುಖ ನಮಗ್ ನೆಮ್ಮದಿ ಕೊಡಲ್ಲ. ಒಳಗಿಂದ ಹೃದಯದಿಂದ ಕೃಷ್ಣ ಯಾವಾಗ ನಮಗೆ ಹ್ಯಾಪಿನೆಸ್ ಕೊಡ್ತಾನೆ, ಅದು ರಿಯಲ್ ಹ್ಯಾಪಿನೆಸ್ ಅಲ್ವಾ. ಸೊ ಇದೆಲ್ಲ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಜಪ ಮಾಡ್ಬೇಕು, ಜಪದಿಂದ ಎಲ್ಲಾ ಜ್ಞಾನ ಪ್ರಕಾಶಗೊಳ್ಳುತ್ತೆ ನಮ್ಮ ಮೈಂಡಲ್ಲಿ ಅಲ್ವಾ. ಓದೋದ್ರಿಂದ ಜ್ಞಾನ ಸ್ವಲ್ಪ 50% ಅರ್ಥ ಆಗ್ಬೋದು ಅಷ್ಟೇ ಅಲ್ವಾ. ಸೊ ನಾವು ಜಪ ಯಾವಾಗ ಮಾಡ್ತೀವಿ, ಪರಿಪೂರ್ಣ ಜ್ಞಾನ ಹೊಂದ್ತೀವಿ. ಭಕ್ತಿ, ಪ್ರೀತಿ, ಶರಣಾಗತಿ ಎಲ್ಲ ಆಟೋಮ್ಯಾಟಿಕ್ ನಾವು ಜಪದಿಂದ ಆಗುತ್ತೆ. ಅದು ಮಂತ್ರದ ಪವರ್. ಒಂದು ವೇಶ್ಯೆ ಭಕ್ತಳಾಗ್ಬೇಕು ಅಂದ್ರೆ ನೀವು ಯೋಚನೆ ಮಾಡಿ, ಯಾವ ಪವರ್, ಯಾವ ಮಟ್ಟಕ್ಕೆ ಹರೇ ಕೃಷ್ಣ ಮಹಾಮಂತ್ರ ಪವರ್ಫುಲ್ ಅಲ್ವಾ. ನಾವು ಅದನ್ನ ಯೋಚನೆ ಮಾಡ್ಬೇಕು. ಇಂದ್ರಿಯ ಸುಖವನ್ನು ತ್ಯಜಿಸುವ ಅಗತ್ಯವೇನು? ಈಗ ಇಂದ್ರಿಯ ಸುಖವನ್ನು ತ್ಯಜಿಸುವ ಅಗತ್ಯವೇನು? ನಾವಿಲ್ಲಿ ಇವಾಗ ನೋಡಿದ್ವಿ, ಯಾಕೆ ನಾವು ಬಾಹ್ಯದಿಂದ ಬರೋ ಸುಖನ ತ್ಯಜಿಸ್ಬೇಕು? ನಾವ್ ಅದನ್ನು ತಗೋಬೋದಲ್ಲ ಅಂತ ನೀವೆಲ್ಲ ಕ್ವೆಶನ್ ಮಾಡ್ಬೋದು. ಹೇಳಿ ಮಾತಾಜಿ, ಶ್ವೇತಾ ಮಾತಾಜಿ. ಮಾತಾಜಿ, ಅದು ಹೊರಗಿನ ಇಂದ್ರಿಯಗಳಿಂದ ಬರೀ ದುಃಖ ಮಾತ್ರನೇ ನಾವು ತಗೊಳಕ್ಕಾಗೋದು. ಎಂತ ಒಂದು ಏನಂತಾರೆ, ಎಂತ ಒಂದು ಸುಖದ ಬಗ್ಗೆ ಯೋಚನೆ ಮಾಡಿದ್ರು ಕೂಡ ಅದು ಪಾಪದಿಂದ ಕೂಡಿರುತ್ತೆ ಮಾತಾಜಿ, ಅದರಿಂದ ದುಃಖನೇ ಉಂಟು ಮಾಡುತ್ತೆ ಅದು. ಹರಿ ಬೋಲ್, ಎಕ್ಸಾಕ್ಟ್ಲಿ. ನಾವ್ ಏನು ಈಗ ಇಂದ್ರಿಯ ಸುಖ ಬರುತ್ತೆ ನಮ್ಗೆ ಸ್ವಲ್ಪ ಹೊತ್ತು. ಇವಾಗ ನಾವು ಏನಾನ ತಿಂತಿರ್ತೀವಿ, ನಮ್ಗೆ ಇಷ್ಟವಾಗಿರೋದು, ತಿನ್ನೋ ಅಷ್ಟೊತ್ತು ನಮಗ್ ಸುಖ ಬರುತ್ತೆ, ತಿಂದಾದ್ಮೇಲೆ ಸುಖ ಹೋಯ್ತು ಅಂದ್ರೆ ನಮ್ಗೆ ಅದು ಟೆಂಪರರಿ ಅಲ್ವಾ, ತಾತ್ಕಾಲಿಕ ಮಾತ್ರ, ಚೆನ್ನಾಗಿರುತ್ತೆ. ಇವಾಗ ನಾವು ಸಿನಿಮಾ ನೋಡ್ತಿರ್ತೀವಿ, ನೋಡೋ ಅಷ್ಟೊತ್ತು ನಮಗ್ ಕಣ್ಣಿಗೆ ತುಂಬಾ ಸುಖ ಬರುತ್ತೆ, ಸಿನಿಮಾ ಮುಗಿದ್ಮೇಲೆ ಹೋಯ್ತು ಅಲ್ವಾ, ತಾತ್ಕಾಲಿಕ. ಮತ್ತೆ ಆ ಸುಖ ಬೇಕಂದ್ರೆ ಮತ್ತೆ ಸಿನಿಮಾ ನೋಡ್ಬೇಕು ಅಲ್ವಾ. ಸೊ ಇದು ಅಂದ್ರೆ ಒಂದು ಎಂಡ್ ಅಂತ ಇದೆ. ಬರೀ ಅದು ಅಕ್ಷಯ ಆಗ್ತಾ ಇರಲ್ಲ, ಬರೀ ವೃದ್ಧಿ ಅಲ್ಲ. ನಾವಾಗ್ಲೇ ನೋಡಿದ್ವಿ, ಹೃದಯದಿಂದ ಬರೋ ಸುಖ ವೃದ್ಧಿ ಆಗ್ತಾ ಹೋಗುತ್ತೆ, ಅದಕ್ಕೆ ಎಂಡೇ ಇಲ್ಲ ಅಲ್ವಾ, ಕೊನೆನೇ ಇಲ್ಲ. ಬಟ್ ಇದಕ್ಕೆ ಕೊನೆ ಇದೆ. ಸೊ ಕೊನೆ ಇರೋ ಸುಖನ ನಾವು ಸುಖ ಅಂತ ಹೆಂಗ್ ಕರಿಯಕ್ಕಾಗುತ್ತೆ? ಯಾಕಂದ್ರೆ ನಮಗೆ ಗೊತ್ತು ಸುಖದ ಕೊನೆಯಲ್ಲಿ ದುಃಖ ಬರುತ್ತೆ ಅಂತ ಗೊತ್ತಾದ್ಮೇಲೆ ಆ ಸುಖನ ಸುಖ ಅಂತ ಹೆಂಗ್ ಕರಿಯಕ್ಕಾಗುತ್ತೆ? ದುಃಖ ಇಲ್ದಿರೋ ಸ್ವಲ್ಪ ಹೊತ್ತು ಸುಖ ಅಂತ ಕರಿಬಹುದು. ಅಂದ್ರೆ ಸುಖಕ್ಕೆ ಅದರದೇ ಆದ ಇದು ಐಡೆಂಟಿಟಿನೇ ಇಲ್ಲ ಅಲ್ವಾ. ದುಃಖ ಇಲ್ದಿರುವಾಗ ಅದು ಸುಖ ಆಗತ್ತೆ, ಆದ್ರೆ ಸುಖಕ್ಕೆ ಸೆಪರೇಟ್ ಇಂಡಿಪೆಂಡೆಂಟ್ ಐಡೆಂಟಿಟಿ ಕೂಡ ಇಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಹಿ ಸಂಸ್ಪರ್ಶ ಜಾಭೋಗ ದುಃಖ ಯೋನಯ ಏವತೆ ಆದ್ಯಂತವಂತಹ ಕೌಂತೆಯ ನಂತೆ ಶೂರಮತೆ ಬುಧಃ. ಇಲ್ಲೇ ಕೃಷ್ಣ ಹೇಳೋದು, ದುಃಖವನ್ನುಂಟು ಉಂಟು ಮಾಡುವುದರಿಂದ ಅಲ್ವಾ, ವಿಷೇಂದ್ರಿಯಗಳ ಸಂಪರ್ಕವು ದುಃಖವನ್ನುಂಟು ಮಾಡುವುದರಿಂದ ಅದನ್ನ ನಾವು ಅದ್ರಲ್ಲಿ ತೊಡಗಬಾರ್ದು ಅಲ್ವಾ. ಯಾಕಂದ್ರೆ ಆದಿ ಮತ್ತೆ ಅಂತ್ಯ ಇರುತ್ತೆ, ಎಂಡ್ ಅಂತ ಆಗುತ್ತೆ, ಕೊನೆ ಬರುತ್ತೆ. ಆದ್ರಿಂದ ವಿವೇಕಿಯಾದವನು ಅವುಗಳಿಂದ ಸಂತೋಷವನ್ನು ಪಡುವುದಿಲ್ಲ. ಸೊ ಕೃಷ್ಣ ಹೇಳ್ತಿದ್ದಾನೆ, ವಿವೇಕಿಯಾದವನು ಅವುಗಳಿಂದ ಸಂತೋಷ ಪಡುವುದಿಲ್ಲ. ಇಲ್ಲಿ ನಾವು ನೋಡ್ಬೋದು ತುಂಬಾ ಎಕ್ಸಾಂಪಲ್ಸ್ ಅಲ್ವಾ. ಇಲ್ಲಿ ಇವಾಗ ಫೈರ್ ಇದೆ, ಎಲ್ಲಾ ಹುಳಗಳು ಲೈಟ್ ಹುಳ ಅಂತ ಹೇಳ್ತೀವಿ, ಲೈಟ್ ಹತ್ರ ಹೋಗ್ತಾ ಇರುತ್ತೆ.
ಆಮೇಲೆ ಏನಾಗುತ್ತೆ, ಈಗ ದೀಪದ ಹತ್ರ ಹೋದ್ರೆ ದೀಪ ಸುಟ್ಬಿಡುತ್ತೆ ಆ ಹುಳಗಳನ್ನ, ಅದಕ್ಕೆ ಗೊತ್ತಿಲ್ಲ ಅಲ್ವಾ, ಸತ್ತೋಗುತ್ತೆ. ಆಮೇಲೆ ನಾವು ಮಾಡ್ತಿರೋದು ಹಂಗೆ, ಏನೋ ಒಂದ್ ಚೆನ್ನಾಗಿ ಕಾಣಿಸ್ತಾ ಇದೆ, ಹೋಗ್ತಾ ಇದೀವಿ ಅದರಿಂದ, ಅದು ನಮ್ಮನ್ನೇ ಸುಡುತ್ತೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅಲ್ವಾ. ಸೊ ಇದು ನಮಗೆ ತುಂಬಾ ಇಂಪಾರ್ಟೆಂಟ್. ಈಗ ಇಲ್ಲಿ ಒಂದು ಫ್ಲವರ್ ಇದೆ, ಇದಕ್ಕೆ ಯಾವಾಗ ದುಂಬಿ ಬರುತ್ತೆ, ಕೆಲವು ಫ್ಲವರ್ಸ್ ಏನ್ ಮಾಡುತ್ತೆ, ಕೆಲವು ಹೂಗಳು ಮುಚ್ಕೊಂಡ್ಬಿಡುತ್ತೆ, ಆ ದುಂಬಿನ ಹಿಡಿದು ಬಿಡುತ್ತೆ ದುಂಬಿ ಬಂದಾಗ. ಸೊ ಆ ದುಂಬಿ ನನಗಿಲ್ಲಿ ಇದು ಸಿಗುತ್ತೆ, ಏನೋ ಒಂದು ಜೇನ್ ಸಿಗುತ್ತೆ ಅಂತ ಹೋಗ್ತಿರುತ್ತೆ, ಆದ್ರೆ ಅದು ಹಿಡ್ಕೊಂಡು ಅದು ಅದ್ರೊಳಗನೆ ಸೇರ್ಕೊಂಡ್ಬಿಡುತ್ತೆ, ಅದಕ್ಕೆ ಟ್ರ್ಯಾಪ್ ಆಗಿ ಹೋಗ್ಬಿಡುತ್ತೆ, ಅದು ದುಂಬಿಗೆ ಗೊತ್ತಿರಲ್ಲ ಅಲ್ವಾ. ಸೊ ಏನಾಯ್ತು, ದುಃಖ ಬಂತು. ಸೊ ಇಲ್ಲೂ ಅಷ್ಟೇ, ಫಿಶ್ ನ ಹಿಡಿಯೋವಾಗ ನಾವೇನು ನೆಟ್ಗೆ ಏನೋ ಕಟ್ಟಿರ್ತೀವಿ ತಿನ್ನೋದು ಏನೋ ಒಂದು ಅಲ್ವಾ. ಸೊ ಆ ಫಿಶ್ ಅದಕ್ಕೆ ಆಸೆ ಪಡ್ತಾ ಹೋಗುತ್ತೆ, ಆದ್ರೆ ಆಮೇಲೆ ಅದು ನೆಟ್ ಒಳಗಡೆ ಬಿದ್ದು ಸತ್ತೋಗ್ಬಿಡುತ್ತೆ ಅಲ್ವಾ. ಸೊ ಈ ತರ ನಾವ್ ನಮ್ ಜೀವನದಲ್ಲಿ ಎಕ್ಸಾಕ್ಟ್ಲಿ ಇದೇ ಆಗ್ತಾ ಇರೋದು. ನಮ್ಗೇನೋ ಏನೋ ಚೆನ್ನಾಗಿರೋದು ಸಿಗುತ್ತೆ ಅಂತ ಸೊ ದುಃಖ ಹೋಗ್ತೀವಿ, ಆದ್ರೆ ಆಮೇಲೆ ದುಃಖ. ಇಲ್ಲೂ ಅಷ್ಟೇ ಅಲ್ವಾ, ಇಲ್ಲಿ ಚೆನ್ನಾಗಿರೋ ಹುಲ್ಲು ಇದೆ ಅಂತ ಅದು ಆನೆ ಹೋಗುತ್ತೆ, ಬಟ್ ಅಲ್ಲಿ ಆಕ್ಚುಲಿ ಒಂದ್ ದೊಡ್ಡ ಕುಣಿ ಇದೆ, ಅದ್ರಲ್ಲಿ ಬಿದ್ದೋಗ್ಬಿಡುತ್ತೆ ಆನೆ ಅಲ್ವಾ. ಸೊ ಈ ತರ ಮಾಯೆ ನಮ್ಮನ್ನ ಹಿಡಿಯಕ್ ಬರ್ತಾ ಇದ್ದಾಳೆ, ಚೆನ್ನಾಗಿರೋದು ತೋರಿಸಿ ಹಿಡಿಯಕ್ ಬರ್ತಿದ್ದಾಳೆ. ನಾವ್ ಅದ್ರಿಂದ ಹೋದ್ರೆ ಕೊನೆಗೆ ಮಾಯೆಗೆ ನಾವು ಟ್ರಾಪ್ ಆಗ್ತೀವಿ ಅಲ್ವಾ, ಮಾಯೆಗೆ ಬಿದ್ದೋಗ್ಬಿಡ್ತೀವಿ. ಆದ್ರೆ ನಾವು ಕೃಷ್ಣನಿಂದ ಹೋದ್ರೆ ನಮಗೆ ಮೋಕ್ಷ ಸಿಗುತ್ತೆ. ಸೊ ಮೋಕ್ಷ ಮಾರ್ಗ ಇದೆ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ಕೊಡ್ತಾನೆ. ಇಲ್ಲ ಅಂದ್ರೆ ನಮಗ್ ಕರ್ಮ ಸುತ್ಕೊಳ್ಳುತ್ತೆ, ಕರ್ಮದ ಪಾಪ ಫಲಗಳು ಸುತ್ಕೊಳ್ತಾ ಹೋಗುತ್ತೆ. ಇಲ್ಲಿ ನೋಡಿ, ನಾವು ನೋಡ್ಬೋದು, ಇಲ್ಲಿ ತುಂಬಾ ಕಳ್ತನ ಇವಾಗ ತುಂಬಾ ಇದೆ ಇವನ ಹತ್ರ ಏನೋ, ಅದನ್ನ ಇನ್ನೊಬ್ನು ಹೋಗಿ ಇದ್ರ ಚೆನ್ನಾಗಿದೆ ಅಂತ ನೋಡಕ್ ಹೋಗಿ ಕಳ್ತನ ಆಗುತ್ತೆ ಅಲ್ವಾ. ಇವನ್ ಹತ್ರ ಇತ್ತು ಇಷ್ಟು ದಿನ ಚೆನ್ನಾಗಿ ದೊಡ್ಡ ಏನದು ನಾಣ್ಯಗಳು ಎಲ್ಲ ಇತ್ತು, ಆದ್ರೆ ಅದ್ ಕಳ್ತನ ಆದ್ಮೇಲೆ ದುಃಖ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಎಲ್ಲಾನು ಅಷ್ಟೇ ನಮ್ ಜೀವನದಲ್ಲಿ, ಇದು ಒಂದ್ ಚಿಕ್ಕ ಎಕ್ಸಾಂಪಲ್ ಅಷ್ಟೇ ಅಲ್ವಾ. ಸೊ ಈ ತರ ಆಗುತ್ತೆ. ಸೊ ಈಗ ಲಾಸ್ಟ್ ಇದು ಹಂತಕ್ ಬಂದಿದೀವಿ. ಏನ್ ಹೇಳ್ತಾನೆ ಕೃಷ್ಣ ಇಲ್ಲಿ? ಕೃಷ್ಣ ಹೇಳ್ತಾನೆ, ಶಕ್ನೋತಿ ಹೈವ ಯೋ ಯ ಸಂಬೋಧುಂ ಸೋಧುಂ ಪ್ರಾಕ್ಷರೀರಾ ವಿಮೋಕ್ಷನಾತ್ ಕಾಮಕ್ರೋಧಾದ್ ಭವಂ ವೇಗಂ ಸಾಯುಕ್ತ ಸ ಸುಖೀ ನರಃ. ಸೊ ಅನುವಾದ ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಅನುವಾದ: ಈ ದೇಹವನ್ನು ಬಿಡುವುದಕ್ಕೆ ಮೊದಲೇ ಐಹಿಕ ಇಂದ್ರಿಯಗಳ ಬಯಕೆಗಳನ್ನು ಸಹಿಸಿಕೊಂಡು ಕಾಮ ಕ್ರೋಧಗಳ ಆವೇಗವನ್ನು ತಡೆಯಲು ಶಕ್ತನಾದ ಮನುಷ್ಯನು ಈ ಲೋಕದಲ್ಲಿ ಒಳ್ಳೆಯ ಸ್ಥಿತಿಯಲ್ಲಿರುತ್ತಾನೆ ಮತ್ತು ಸುಖಿಯಾಗಿರುತ್ತಾನೆ. ಧನ್ಯವಾದಗಳು ಮಾತಾಜಿ. ಹರಿಬೋಲ್. ಸೊ ಈಗ ನಾವ್ ನೋಡಿದ್ವಲ್ಲ, ನಮ್ಗೆ ಏನ್ ಅಟ್ರಾಕ್ಟ್ ಆಗ್ತಿದ್ಯೋ ಅದರಿಂದ ಹೋಗ್ಬಾರ್ದು, ಹೋಗ್ದಿರುವಾಗ ಅದನ್ನ ತಡೆದಿಟ್ಕೋಬೇಕು. ಕಾಮ ಕ್ರೋಧ ವೇಗಗಳನ್ನು ತಡೆಯಲು ಶಕ್ತನಾದ ಮನುಷ್ಯನು. ಸೊ ತಡೆದಿಟ್ಕೊಳ್ಳೋದು ಶಕ್ತಿ ಯಾವಾಗ ಬರುತ್ತೆ? ಹರಿದಾಸ್ ಠಾಕೂರ್ ವೇಶ್ಯೆ ಬಂದ್ರು ಅವಳನ್ನ ನೋಡ್ಲೇ ಇಲ್ಲ ಅವನು ಅಲ್ವಾ, ಅವನು ತಡೆದಿಟ್ಕೊಂಡ ಕಾಮ ಕ್ರೋಧ ಕಾಮನ ಎಲ್ಲದನ್ನು ಆಸೆಗಳನ್ನ ಅಲ್ವಾ. ಸೊ ಎಲ್ಲಿಂದ ಬಂತು ಅವನಿಗೆ ಆ ಶಕ್ತಿ? ಸರಳವಾಗಿ ತಡೆದಿಟ್ಕೊಂಡ ಅಲ್ವಾ. ಅದು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋದ್ರಿಂದ ಸಿಗುತ್ತೆ. ಸೊ ಇಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ತಡ್ಕೋಬೇಕು ಅಂತ ಹೇಳಿದಾನೆ. ಹೇಗ್ ತಡ್ಕೋಬೇಕು ಅಂತ ಮುಂದೆ ಈ 6 ಚಾಪ್ಟರ್ಗಳಲ್ಲಿ ಕೃಷ್ಣ ಈ ತರ ಮಾಡ್ಬೇಕು ಆ ತರ ಮಾಡ್ಬೇಕು ಅಂತ ಹೇಳ್ತಾನೆ. ಹೇಗ್ ಮಾಡ್ಬೇಕು ಅಂತ ಕೃಷ್ಣನೇ ತಿಳಿಸ್ಕೊಡ್ತಾನೆ. ಅದು ನಮ್ಗೆ ಭಕ್ತಿ ಯೋಗ ಚಾಪ್ಟರ್ಸ್ ಅಲ್ಲಿ ಗೊತ್ತಾಗತ್ತೆ. ಅಂದ್ರೆ 7ನೇ ಚಾಪ್ಟರ್ ಇಂದ 12ನೇ ಚಾಪ್ಟರ್. ನಾಳೆ ತುಂಬಾ ಇಂಟ್ರೆಸ್ಟಿಂಗ್ ಚಾಪ್ಟರ್, ಯಾಕಂದ್ರೆ ನಾಳೆ ಕೃಷ್ಣ ನಮ್ಗೆ ಧ್ಯಾನದ ಬಗ್ಗೆ ಹೇಳ್ತಾನೆ. ನಾವೆಲ್ಲರೂ ಮೆಡಿಟೇಷನ್ ಅಂತ ಹೇಳ್ತೀವಲ್ಲ, ಜಪ ಮಾಡ್ಬೇಕಾ ಧ್ಯಾನ ಮಾಡ್ಬೇಕಾ ಇದ್ರ ಬಗ್ಗೆ ಹೇಳ್ತಾನೆ. ಸೊ ಇದು ಇವತ್ತು ಶಾಂತಿ ಸೂತ್ರ, ಇದು ಲಾಸ್ಟ್ ಶ್ಲೋಕ ಇವತ್ತು. ಭೋಕ್ತಾರಾಮ್ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಿ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮರ್ಚತಿ. ಸೊ ಇಲ್ಲಿ ಕೃಷ್ಣ ಹೇಳ್ತಿದ್ದಾನೆ, ಶಾಂತಿ ಏನೇ ಬಂದ್ರು, ಸುಖ ಬಂದ್ರು ದುಃಖ ಬಂದ್ರು, ನಾವ್ ಹೇಗೆ ಶಾಂತಿಯಿಂದ ಇರ್ಬೋದು. ಇವಾಗ ಕೋಪ ಬರ್ತಿದೆ, ಶಾಂತಿ ಹೇಗ್ ಪಡ್ಕೋಬಹುದು ಅದನ್ನ ಕೃಷ್ಣ ಹೇಳ್ತಾನೆ ಇದ್ರಲ್ಲಿ. ಭೋಕ್ತಾರಾಮ್ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮರ್ಚತಿ. ಅಂದ್ರೆ ಭೋಕ್ತಾರಾಮ್ ಯಜ್ಞ ತಪಸ್ಸಾಂ, ನೀವ್ ಏನೇ ಮಾಡಿದ್ರು ಅದನ್ನ ಎಂಜಾಯ್ ಮಾಡ್ಬೇಕಾಗಿರೋನು ನಾನು ಅಲ್ವಾ. ನೀನ್ ಏನೇ ತಪಸ್ ಮಾಡು, ಯಜ್ಞ ಮಾಡು, ಕೆಲ್ಸ ಮಾಡು, ಏನೇ ಮಾಡು, ಅದಕ್ಕೆಲ್ಲ ಭೋಕ್ತೃ ನಾನು ಅಂತ ಹೇಳ್ತಾನೆ ಕೃಷ್ಣ. ಅದನ್ನ ಎಂಜಾಯ್ ಮಾಡೋದ್ ನಾನು. ಅದಕ್ಕೆ ನಾನು ಹೇಳ್ದೆ, ಹಸುವಿಗೆ ಹುಲ್ ತಿನ್ಸ್ಬೇಕಂದ್ರು ಆ ಹುಲ್ನ ದೇವ್ರಿಗೆ ಅರ್ಪಿಸ್ಬೇಕು, ಫಸ್ಟ್ ಕೃಷ್ಣಂಗೆ ಅರ್ಪಿಸ್ಬೇಕು. ಅವಾಗ ಏನಾಗುತ್ತೆ, ಅದನ್ನ ಕೃಷ್ಣ ಎಂಜಾಯ್ ಮಾಡ್ತಾನೆ ಆ ಹುಲ್ನ. ಅವ್ನ್ ಎಂಜಾಯ್ ಮಾಡಿದ್ಮೇಲೆ ಆ ಹುಲ್ನ ನೀವು ತಗೊಂಡೋಗಿ ಯಾವ ಪ್ರಾಣಿಗಾದ್ರೂ ತಿನ್ಸ್ಬೋದು, ಪ್ರಾಬ್ಲಮ್ ಇಲ್ಲ ಅಲ್ವಾ. ಸೊ ನಾವ್ ಅನ್ಕೋಬಹುದು, ಕೃಷ್ಣ ಹುಲ್ ತಿಂತಾನೆ, ಅವ್ನ್ ಎಲ್ಲಾ ತಿಂತಾನೆ,
ಯಾಕಂದ್ರೆ ಅವನು ಕಣ್ಣಿಂದಾನೇ ನೋಡಿ ತಿಂದ್ಬಿಡ್ತಾನೆ, ಅವನು ಬಾಯಿ ಉಪಯೋಗಿಸಲ್ಲ ತಿನ್ನಕ್ಕೆ ಅಲ್ವಾ. ಸೊ ಮತ್ತೆ ಸರ್ವಲೋಕ ಮಹೇಶ್ವರ, ಎಲ್ಲಾ ಲೋಕಗಳಿಗೆ ಏನೋ ಕೃಷ್ಣನೇ ಏನೋ ಪ್ರಭುವು, ಅವನೇ ಕಂಟ್ರೋಲ್ ಮಾಡೋದು, ಅವನೇ ಏನೋ ಮ್ಯಾನೇಜರ್, ಅವನೇ ಇನ್ಚಾರ್ಜ್ ಅಲ್ವಾ. ಸೊ ಏನೇನ್ ಆಗ್ತಿದೆ, ಒಂದ್ ಮಳೆ ಬರ್ಲಿ, ಒಂದ್ ಸುನಾಮಿ ಬರ್ಲಿ, ಒಂದ್ ಏನೇ ಬರ್ಲಿ, ಓಕೆ ಕೃಷ್ಣ ಅಲ್ವಾ ಇದಕ್ಕೆಲ್ಲ ನೋಡ್ಕೊಳ್ಳೋದು, ಅವ್ನು ನೋಡ್ಕೊಂತಾನೆ ಬಿಡಿ ಅಂತ ನಾವಿರ್ಬೇಕು. ಅವಾಗ ಏನಾಗುತ್ತೆ, ಅದು ಕೃಷ್ಣನಲ್ಲಿ ಕಂಪ್ಲೀಟ್ ನಂಬಿಕೆ ಅಂತ ಆಗತ್ತೆ. ನಮ್ಗೆ ಕಂಪ್ಲೀಟ್ ನಂಬಿಕೆ ಬರ್ಬೇಕು ಕೃಷ್ಣನಲ್ಲಿ. ಸುಹೃದಂ ಸರ್ವಭೂತಾನಂ, ನನ್ನ ಹೃದಯದಲ್ಲಿ ಕೃಷ್ಣ ಕೂತಿದ್ದಾನೆ, ಅವನೇ ನನ್ನ ಬೆಸ್ಟ್ ಫ್ರೆಂಡ್ ಅಂತ ನಾವು ಅನ್ಕೋಬೇಕು, ಅವನೇ ನನ್ನ ಬೆಸ್ಟ್ ಫ್ರೆಂಡ್. ಅವಾಗ ಏನಾಗತ್ತೆ, ಆಟೋಮ್ಯಾಟಿಕ್ಲಿ ನಾವು ಶಾಂತಿ ಮಾರ್ಗದಲ್ಲಿ ನಡಿತೀವಿ. ಏನಾದ್ರೂ ನಮ್ಗೆ ಡಿಸ್ಟರ್ಬ್ ಆಗಲ್ಲ, ಕೋಪ ಬರಲ್ಲ, ದುಃಖ ಆಗಲ್ಲ. ಯಾಕಂದ್ರೆ ಕೃಷ್ಣ ನೋಡ್ಕೋತಿದ್ದಾನೆ, ಅವನಿದ್ದಾನೆ, ಅವನೇ ಅಲ್ವಾ ಎಲ್ಲದಕ್ಕೂ ಕಾರಣ, ಅವ್ನು ನೋಡ್ಕೋತಾನೆ ಬಿಡಿ. ಅವ್ನು ನನ್ನ ಫ್ರೆಂಡ್ ಅಲ್ವಾ, ಫ್ರೆಂಡ್ ನನಗೆ ಕೆಟ್ಟದ್ ಮಾಡ್ತಾನ? ಇಲ್ಲ, ಅವ್ನು ನೋಡ್ಕೋತಾನೆ ಅವ್ನು ನೋಡ್ಕೋತಾನೆ ಅನ್ನೋ ಭಾವ ಬರ್ಬೇಕು ನಮ್ಮ ಮೈಂಡಲ್ಲಿ. ಇದೇ ಶಾಂತಿ ಮಾರ್ಗ ಅಲ್ವಾ. ಅದಕ್ಕೆ ಇದನ್ನ ಪೀಸ್ ಫಾರ್ಮುಲಾ ಅಂತ ಕರೀತೀವಿ, ಭಗವದ್ಗೀತೆ ಶಾಂತಿ ಮಾರ್ಗ ಅಲ್ವಾ. ಇದನ್ನ ತಿಳ್ಕೊಳ್ಳೋದು, ಈ ಮೂರನ್ನ ನಾವು ತಿಳ್ಕೊಬೇಕು. ಭೋಕ್ತಾರಾಮ್ ಯಜ್ಞ ತಪಸಾಮ, ಅವ್ನ್ ಎಂಜಾಯರ್, ಅವನಿಗೆ ಕೊಟ್ಟು ನಾವು ಮುಂದಿನ ಮಾಡ್ಬೇಕು. ಸರ್ವಲೋಕ ಮಹೇಶ್ವರ, ಅವನೇ ಎಲ್ಲಾ ಲೋಕಗಳಿಗೂ ಅವನೇ ಅಧಿಪತಿ, ಅವನಿಗೆ ಗೊತ್ತಿಲ್ಲದೆ ಏನೂ ಆಗಲ್ಲ. ಸೊ ನಮ್ಗೆ ಏನಾರ ಕೆಟ್ಟದಾಗ್ತಿದ್ರು ಅವನಿಗೆ ಗೊತ್ತಿದೆ, ಅವ್ನು ನೋಡ್ಕೋತಾನೆ ಅಲ್ವಾ. ಸುಹೃದಂ ಸರ್ವಭೂತಾನಂ, ನನ್ನ ಹೃದಯದಲ್ಲೇ ಕೂತಿದ್ದಾನೆ ಅಂದ್ರೆ ಅವನೇ ನನ್ನ ಬೆಸ್ಟ್ ಫ್ರೆಂಡ್. ಈ ಮೂರನ್ನ ನಾವ್ ಯಾವಾಗ ಅರ್ಥ ಮಾಡ್ಕೋತೀವಿ, ಆಟೋಮ್ಯಾಟಿಕ್ ನಮಗ್ ಶಾಂತಿ ಸಿಗ್ತಾ ಹೋಗುತ್ತೆ ಅಲ್ವಾ. ಸೊ ಬರೀ ತಿನ್ನೋದಲ್ಲ, ಏನೋ ನಮ್ಗೆ ಇವಾಗ ಹೊಸ ಬಟ್ಟೆ ಸಿಗುತ್ತೆ, ಹೊಸ ಬಟ್ಟೆನ ದೇವ್ರಿಗೆ ಅರ್ಪಿಸಿ, ಅದ್ರ ಮೇಲೆ ಒಂದು ತುಳಸಿ ಹಾಕಿ ದೇವ್ರ ಮುಂದೆ ಇಡಿ, ಆಯ್ತಾ. ಫಸ್ಟ್ ಕೃಷ್ಣ ಎಂಜಾಯ್ ಮಾಡ್ಲಿ, ಆಮೇಲೆ ನೀವು ಆ ಹೊಸ ಬಟ್ಟೆನ ಹಾಕೊಂಡು ಜಪ ಮಾಡಿ. ಅವಾಗ ನೀವು ಆ ಹೊಸ ಬಟ್ಟೆನ ಕೃಷ್ಣನ್ಗೋಸ್ಕರ ಉಪಯೋಗಿಸ್ದಂಗ ಆಯ್ತಲ್ವಾ. ಸೊ ಅವಾಗ ನಿಮ್ಗೆ ಆ ಕರ್ಮ ಬರಲ್ಲ. ಸೊ ನಾವ್ ಏನೇ ಮಾಡಿದ್ರು ಕೃಷ್ಣನ್ಗೋಸ್ಕರ ಮಾಡ್ಬೇಕು. ಈ ತರ ಮಾಡಿದಾಗ ನಮ್ಗೆ ಕರ್ಮ ಬಿಟ್ಟು ಕರ್ಮ ಯೋಗ ಮಾಡಕ್ಕೆ ಸ್ಟಾರ್ಟ್ ಆಗತ್ತೆ ಅಲ್ವಾ. ಸೊ ಈಗ ಈ ಚಾಪ್ಟರ್ ಅಲ್ಲಿ ನಾವ್ ಏನೇನ್ ನೋಡಿದ್ವಿ, ಫಸ್ಟ್ ಕರ್ಮ ಸನ್ಯಾಸನ ಕರ್ಮ ಯೋಗನ ಅಂತ ಕೇಳ್ತಾನೆ ಅರ್ಜುನ, ಡೌಟ್ ಕೇಳ್ತಾನೆ. ಸೊ ಅವಾಗ ಕೃಷ್ಣ ಹೇಳ್ತಾನೆ, ಕರ್ಮ ಸನ್ಯಾಸ ಮಾಡ್ಬಾರ್ದು, ಕರ್ಮ ಬಿಡಬಾರ್ದು, ಕರ್ಮ ಯೋಗ ಮಾಡ್ಬೇಕು ಅಂತ ಕೃಷ್ಣ ಹೇಳ್ತಾನೆ. ಆಮೇಲೆ ನಿಷ್ಕಾಮ ಕರ್ಮ ಯೋಗ ಅಲ್ವಾ, ಕರ್ಮ ಮಾಡಿ ಅದರ ಫಲನ ಕೃಷ್ಣನ್ ಕೊಡಿ, ಅವಾಗ ನಮ್ಗೆ ಅದರ ಇದು ಪಾಪ ಪುಣ್ಯ ಅಂಟಲ್ಲ. ಮತ್ತೆ ದೇವೋತ್ತಮ ಪರಮ ಪುರುಷನಲ್ಲಿ ಮನಸ್ಸನ್ನು ಕರಿಸುವುದರಿಂದ ನಮ್ಗೆ ಮೋಕ್ಷ ಸಿಗುತ್ತೆ. ಏನ್ ಮಾಡಿದ್ರು ಕೃಷ್ಣನ ಹೃದಯದಲ್ಲಿ ಇಟ್ಕೊಂಡು ಕೃಷ್ಣನ ನಾಮ ಜಪ ಮಾಡ್ತಾ ಕೃಷ್ಣನ್ಗೋಸ್ಕರ ಮಾಡಿದಾಗ ನಮ್ಗೆ ಶಾಂತಿ ಸಿಗುತ್ತೆ, ಮೋಕ್ಷ ಸಿಗುತ್ತೆ, ಮುಕ್ತಿ ಸಿಗುತ್ತೆ ಅಲ್ವಾ. ಸೊ ಇದನ್ನ ನಾವು ಕಲ್ತ್ಕೊಂಡ್ವಿ. ಇವತ್ತು ಶ್ಲೋಕ ಇಲ್ವಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಒಂದ್ ನಿಮಿಷ ಮಾತಾಜಿ, ಒಂದ್ ಕ್ವಶನ್. ಹೇಳಿ ಮಾತಾಜಿ. ಲಕ್ಷ್ಮಿ ಬ್ರಾಹ್ಮಣರಿಗೆ ಏನು ಕೊಲಿಯಲ್ಲ? ಲಕ್ಷ್ಮೀ ಬ್ರಾಹ್ಮಣಗಳೇ ಅಲ್ವಾ? ಅಂದ್ರೆ ಒಲಿಯಲ್ಲ ಅಂತ ಹೇಳ್ತಾಳಲ್ಲ. ಒಲಿಯಲ್ಲ ಅಂತ ಇಲ್ಲ ಮಾತಾಜಿ, ಯಾಕಂದ್ರೆ ಬ್ರಾಹ್ಮಣರಿಗೆ ದಕ್ಷಿಣೆ ಸಿಗುತ್ತೆ, ಕೆಲವು ರಾಜ ಗುರುಗಳಿದ್ರೆ ಅವ್ರಿಗೆ ಸಂಪತ್ತು ಸಿಗುತ್ತೆ. ಒಲಿಯಲ್ಲ ಅಂತ ಇಲ್ವಲ್ಲ ಅವರು, ನನಗೇನೋ ಐಡಿಯಾ ಅಲ್ಲ ಮಾತಾಜಿ. ಓಕೆ. ಹರೇ ಕೃಷ್ಣ. ಎಲ್ಲ ಭಕ್ತಾದಿಗಳಿಗೆ ಶ್ಲೋಕ ಪಠಣಕ್ಕೆ ಸ್ವಾಗತ. ನಾವು ಇವತ್ತು ಹೊಸ ಶ್ಲೋಕ ಕಲಿಯೋಣ. 4ನೇ ಅಧ್ಯಾಯದಲ್ಲಿ 8ನೇ ಶ್ಲೋಕ. ಇದರಲ್ಲಿ ಕೃಷ್ಣ ಪರಮಾತ್ಮ ತಾನು ಯಾತಕ್ಕೆ ಅವತರಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ನೆನ್ನೆ ಮಾತಾಜಿ ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿರ್ತಾರೆ. ಇವತ್ತು ನಾವು ಶ್ಲೋಕ ಮಾತ್ರ ಕಲಿಯೋಣ. ಹರೇ ಕೃಷ್ಣ. ಎಲ್ಲರೂ ರಿಪೀಟ್ ಮಾಡಿ ದಯವಿಟ್ಟು. ಶ್ಲೋಕ 4.8. ಓಂ ಶ್ರೀ ಪರಮಾತ್ಮನೇ ನಮಃ. ಓಂ ಶ್ರೀ ಪರಮಾತ್ಮನೇ ನಮಃ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪ ಅರ್ಥಾಯ ಸಂಭವಾಮಿ ಯುಗೆ ಯುಗೆ. ಪರಿತ್ರಾಣಾಯ ಸಾಧೂನಾಂ
ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ದುಷ್ಕೃತಾಂ ಧರ್ಮ ಹರೇ ಕೃಷ್ಣ. ನಾವು ಟ್ಯೂನಲ್ಲಿ ಕಲ್ಯಾಣ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಪರಿತ್ರಾಯಾಣ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಪರಿತ್ರಾಯಾಣ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹರೇ ಕೃಷ್ಣ. ಧನ್ಯವಾದ ಎಲ್ಲ ಮಾತಾಜಿ ಪ್ರಭು, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ರಾಧಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಲೀವ್ ಆದ್ರು ಅನ್ಸುತ್ತೆ, ಸೊ ಎಂಡ್ ಮಾಡ್ತೀನಿ ನಾನು ಕ್ಲಾಸು. ಹರೇ ಕೃಷ್ಣ. ಹರೇ